ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಯುನಿಟಿ ಹಾಸ್ಪಿಟಲ್ ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿಗೆ ಭರ್ತಿ 1 ವರ್ಷ ಅಂದರೆ 2017 ಜುಲೈ 5ರಂದು ಕರ್ನಾಟಕ ರಾಜ್ಯದಲ್ಲಿ ರೇರಾ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆ್ಯಕ್ಟ್ ಇದು ನಮ್ಮ ಕ್ಯಾಬಿನೆಟ್ ಇದನ್ನು ಒಪ್ಪಿಕೊಂಡಂತಹ ದಿನ. ಅದಕ್ಕಿಂತ 2 ತಿಂಗಳ ಮೊದಲೇ ಪಾರ್ಲಿಮೆಂಟ್ ಇದನ್ನು ಅನುಮೋದಿಸಿತ್ತು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ. ನಮ್ಮ ರಾಜ್ಯದಲ್ಲಿ 1 ವರ್ಷದಿಂದ ರೇರಾ ಜಾರಿಯಲ್ಲಿ ಇದೆ. ಹಾಗಾದರೆ ಇದು ಯಾವ ರೀತಿಯಲ್ಲಿ ಒಬ್ಬ ಗ್ರಾಹಕನಿಗೆ, ಒಂದು ಫ್ಲ್ಯಾಟನ್ನು ಖರೀದಿಸುವಂಥ ಒಬ್ಬ ಗ್ರಾಹಕನಿಗೆ, ನಾವು ನಗರ ಪ್ರದೇಶದ ಕೂಡಲೇ ನಾವು ಅನೇಕ ಫ್ಲ್ಯಾಟ್ಗಳ ನಿರ್ಮಾಣ ಆಗುತ್ತಿರುವುದು ಮತ್ತು ಅನೇಕ ಜನರನ್ನು ಖರೀದಿಸಲಿಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇರುವುದು ನೋಡ್ತಾ ಇರ್ತೇವೆ. ಬಿಲ್ಡರ್ಗಳು ದಿನಕ್ಕೊಂದರಂತೆ ಹುಟ್ಟಿಕೊಳ್ತಾ ಇರುವುದು ಕೂಡ ಕಳೆದ 5-10 ವರ್ಷಗಳಲ್ಲಿ ಸಾಮಾನ್ಯವಾಗಿರುವಂಥ ಸಂಗತಿ. ಆದರೆ ಎಷ್ಟೋ ಜನ ಫ್ಲ್ಯಾಟನ್ನು ಖರೀದಿಸಿದ ಬಳಿಕ ಅಥವಾ ತಮ್ಮ ಮನೆಯನ್ನು ಖರೀದಿಸಿದ ಬಳಿಕ ಆ ವಸತಿ ಸಂಕೀರ್ಣದಲ್ಲಿ ಒಂದಿಷ್ಟು ಬೇಸರಗೊಂಡಿರ್ತಾರೆ ಅಥವಾ ಅಸಮಾಧಾನಗೊಂಡಿರ್ತಾರೆ. ಎಲ್ಲೋ ಒಂದು ಕಡೆಯಲ್ಲಿ ತಮಗೆ ಮೋಸ ಆಗಿದೆ ಎನ್ನುವಂಥ ಭಾವನೆಯಿಂದ ನರಳುತ್ತಾ ಇದ್ದಾರೆ. ಅನೇಕ ಬಾರಿ ತಾವು ಅಡ್ವಾನ್ಸ್ ಕೊಟ್ಟು ಎಷ್ಟೋ ವರ್ಷಗಳ ತನಕ ಆ ಫ್ಲ್ಯಾಟ್ ಸಂಪೂರ್ಣ ಆಗದೇ ಇದ್ದ ಕಾರಣ ಕೂಡ ಅನೇಕರು ಆಕ್ರೋಶ ಕೂಡ ಗೊಂಡಿರ್ತಾರೆ. ಇನ್ನು ಬಿಲ್ಡರ್ಗಳು ಕೂಡ ಪಾಲಿಕೆಯಿಂದ ಅಥವಾ ಸ್ಥಳೀಯ ಸಂಸ್ಥೆಗಳಿಂದ ಏನು ರೆಗ್ಯುಲೇಷನ್ ಫಾಲೋ ಮಾಡಿ ಸರ್ಟಿಫಿಕೇಟ್ಗಳನ್ನು, ಪ್ರವೇಶ ಪತ್ರ ಇರ್ಬೋದು ಅಥವಾ ಬೇರೆ ಬೇರೆ ಸರ್ಟಿಫಿಕೇಟ್ ಪಡೆದುಕೊಳ್ಬೇಕಾಗಿತ್ತು, ಅವರು ಅದನ್ನು ಪಾಲಿಸದೇ ಇದ್ದದ್ದು ಕೂಡ ಅನೇಕ ಬಾರಿ ಗ್ರಾಹಕರಿಗೆ ಅದು ಇರಿಸು ಮುರಿಸು ಮತ್ತು ತೊಂದರೆಗೆ ಕೂಡ ತಳ್ಳುತ್ತೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಅನೇಕ ಜನ ಗ್ರಾಹಕರು ಫ್ಲ್ಯಾಟ್ ಖರೀದಿಸುವುದನ್ನೇ ಕೈ ಬಿಟ್ಟಿರುವಂಥ ಉದಾಹರಣೆ ಕೂಡ ಇದೆ. ಅಂದರೆ ತಮ್ಮ ಕನಸು ನನಸಾಗಲಿಕ್ಕೆ ಅವರಿಗೆ ಧೈರ್ಯ ಬರ್ತಾ ಇಲ್ಲ. ಯಾಕಂತ ಹೇಳಿದರೆ ಯಾವಾಗ ಯಾವ ಬಿಲ್ಡರ್ ಮೋಸ ಮಾಡ್ತಾನಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಭಾವನೆ. ಇದನ್ನು ಮನಗೊಂಡು ಕೇಂದ್ರ ಸರ್ಕಾರ ತಂದಿರುವಂಥ ಈ ಮಹತ್ತರ ಕಾಯ್ದೆ ಈಗ ನಮ್ಮ ರಾಜ್ಯದಲ್ಲಿ 1 ವರ್ಷದಿಂದ ಇದ್ರೂ ಕೂಡ ಇದರ ಬಗ್ಗೆ ಎಷ್ಟರ ಮಟ್ಟಿಗೆ ಜನರಿಗೆ ಅಥವಾ ಗ್ರಾಹಕರಿಗೆ ಅಥವಾ ಬಿಲ್ಡರ್ಗಳಿಗೆ ಅರಿವಿದೆ? ಕಳೆದ ಕೆಲವಾರು ವರ್ಷಗಳಿಂದ ಅಫ್ಕೋರ್ಸ್ 6 ಮತ್ತು 8 ತಿಂಗಳು 1 ವರ್ಷದ ಒಳಗೆ ಅದನ್ನು ನೋಡಿದಾದರೆ ತುಂಬ ಜನ ನಾವು ಬಿಲ್ಡರ್ಗಳು ತಮಗೆ ಲಾಸ್ ಆಗ್ತಾ ಇದೆ, ತಮಗೆ ಉದ್ಯಮದಲ್ಲಿ ನಷ್ಟ ಆಗ್ತಾ ಇದೆ, ನಾವು ಕಟ್ಟುವುದನ್ನು ಆಲ್ಮೋಸ್ಟ್ ನಿಲ್ಲಿಸಿದ್ದೇವೆ, ಹೀಗೆ 10 ಹಲವು ಅಂಶಗಳನ್ನು ಹೇಳ್ತಾರೆ. ಈ ಮೂಲಕ ರಿಯಲ್ ಎಸ್ಟೇಟ್ ಉದ್ಯಮ ನೆಲಕಚ್ಚಿದೆ ಎನ್ನುವಂಥ ಭಾವನೆ ವ್ಯಕ್ತ ಆಗ್ತಾ ಇದೆ. ಅದು ನಿಜನ? ಈ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಹೈಕೋರ್ಟ್ನ ವಕೀಲರಾಗಿರುವಂಥ ಶ್ರೀಯುತ ವಿವೇಕಾನಂದ ಪಣಿಯಾಳ್ ಅವರು ನಮಗೆ ಒಂದು ಕಾರ್ಯಕ್ರಮದ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ. ಸೊ ರೇರಾ 1 ವರ್ಷ ಆಯ್ತು ಸರ್. ತುಂಬ ಜನರಿಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂತ ಅಂದ್ಕೊಳ್ತೀವಿ ಅಥವಾ ಅರ್ಧಂಬರ್ಧ ಮಾಹಿತಿ ಇದ್ದ ಕಾರಣ ಅವರು ಧೈರ್ಯ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ? ರೇರಾ ಅನ್ನುವಂಥ ಒಂದು ಕಾಯ್ದೆ ಜಾರಿಗೆ ಬಂದಿದೆ ಅಂತ ಹೆಚ್ಚಿನ ಗ್ರಾಹಕರಿಗೆ ಗೊತ್ತಾಗಿದೆ, ಮಾಧ್ಯಮದ ಮೂಲಕ ಮಾಹಿತಿ ಲಭಿಸಿದೆ. ಆದರೆ ಈ ರೇರಾ ಅನ್ನುವಂಥ ಒಂದು ಕಾನೂನು ಯಾವ ರೀತಿಯಲ್ಲಿ ಕಾರ್ಯಾಚರಿಸ್ತದೆ, ರೇರಾ ಪ್ರಾಧಿಕಾರ ಅಂದ್ರೇನು, ಅದು ಯಾವ ರೀತಿಯಲ್ಲಿ ಗ್ರಾಹಕರ ಹಕ್ಕುಗಳನ್ನು, ಅವರ ಹಿತಾಸಕ್ತಿಯನ್ನು ಕಾಪಾಡ್ತದೆ, ಯಾವ ರೀತಿಯಲ್ಲಿ ಬಿಲ್ಡರ್ಗಳು ಅಥವಾ ಈ ಉದ್ಯಮಿಗಳಿದ್ದಾರೆ ಅವರ ಮೇಲೆ ಹೊಣೆಗಾರಿಕೆಯನ್ನು ಹೇರ್ತದೆ, ಅನ್ಯಾಯಕ್ಕೊಳಗಾದರೆ ಅಥವಾ ಯಾವುದೇ ರೀತಿಯಲ್ಲಿ ಸೇವಾ ನ್ಯೂನ್ಯತೆ ಅಥವಾ ಕಟ್ಟಡಕ್ಕೆ ಸಂಬಂಧಪಟ್ಟಂತಹ ನ್ಯೂನ್ಯತೆ ಆದಲ್ಲಿ ಯಾವ ರೀತಿಯ ಪರಿಹಾರವನ್ನು ಪಡೆದುಕೊಳ್ಳಬಹುದು ಎನ್ನುವ ಮತ್ತಿತರ ವಿಚಾರಗಳ ಕುರಿತು ಇನ್ನೂ ಸಮಗ್ರವಾದಂತಹ ಮಾಹಿತಿ ಜನಸಾಮಾನ್ಯರನ್ನು ತಳಸ್ಪರ್ಶಿ ಮಟ್ಟದಲ್ಲಿ ತಲುಪಿಲ್ಲ. ಎಸ್, ನಾವೀಗ ಭಾಳ ಸಿಂಪಲ್ ಆಗಿ ಹೇಳುವುದಾದರೆ, ನೀವು ಒಂದು ಫ್ಲ್ಯಾಟನ್ನು ಅಥವಾ ಅಂದರೆ ಒಂದು ವಸತಿ ಸಂಕೀರ್ಣದಲ್ಲಿರುವಂಥ ಒಂದು ಮನೆಯನ್ನು ಖರೀದಿಸಿಕೊಂಡಿರ್ತೀರಿ, ಅಲ್ಲಿ ಪ್ರವೇಶ ಪಡೆದಿರ್ತೀರಿ. ಒಂದಿಷ್ಟು ಸಮಯದ ಬಳಿಕ ನಿಮಗೆ ಅಲ್ಲಿ ಬಿಲ್ಡಿಂಗಿಗೆ ಅಥವಾ ಆ ಮನೆಗೆ ಪ್ರವೇಶ ಪತ್ರ, ಸರ್ಟಿಫಿಕೇಟೇ ಪ್ರಮಾಣ ಪತ್ರ ಇರುವುದಿಲ್ಲ ಎನ್ನುವಂಥ ಮಾಹಿತಿ ಗೊತ್ತಾಗುತ್ತೆ. ಸೊ ಅಂಥ 10 ಹಲವು ಅಥವಾ ನೀವು ಖರೀದಿಸುವಾಗ ಅಂದರೆ ಬುಕ್ ಮಾಡುವಾಗ ಇದ್ದಂಥ ಅವರು ಎಷ್ಟು ಜಾಗ ಇದೆ, ಕಾರ್ಪೆಟ್ ಏರಿಯಾ ಎಷ್ಟು, ಅಥವಾ ಉಳಿದ ಬಾಲ್ಕನಿ, ಉಳಿದ ಏರಿಯಾಗಳ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ದು ಅದು ಮೋಸ ಆಗಿರ್ತದೆ. ಸೊ ಅಂಥದ್ದೆಲ್ಲ ಮೋಸ ಇದರಲ್ಲಿ ತಪ್ಪತ್ತೆ ಅಂತ ಅಂದ್ಕೊಳ್ಬೋದಾ ಸರ್? ಮೋಸ ಒಬ್ಬ ಗ್ರಾಹಕ ಇನ್ನು ಮೋಸ ಹೋಗೋದಿಲ್ಲ ರೇರಾ ಬಂದ ಮೇಲೆ ಅಂತ ಹೇಳ್ಬೋದಾ? ಗ್ರಾಹಕ ಮೋಸವೇ ಹೋಗುವುದಿಲ್ಲ ಅಂತ ಹೇಳುವಂಥದ್ದು ಕಷ್ಟ. ಯಾಕಂತಂದರೆ ಅದು
ಗ್ರಾಹಕರ ಜಾಗೃತಿಯ ಮಟ್ಟವನ್ನು ಹೊಂದಿಕೊಂಡಿರುತ್ತದೆ. ಗ್ರಾಹಕರು ಬಿಲ್ಡರ್ಗಳ ಜೊತೆಯಲ್ಲಿ ಒಪ್ಪಂದವನ್ನು ಮಾಡಿಕೊಂಡಿರ್ತಾರೆ. ಆ ಒಪ್ಪಂದದ ಆಧಾರದಲ್ಲಿ ಬಿಲ್ಡರು ಕಟ್ಟಡವನ್ನು ನಿರ್ಮಿಸಿ ನಿಗದಿತ ಸಮಯದೊಳಗಡೆ ಹಸ್ತಾಂತರವನ್ನು ಮಾಡಬೇಕಾಗ್ತದೆ. ಆದರೆ ಆ ಎಗ್ರಿಮೆಂಟನ್ನು ಅಥವಾ ಏನು ಒಪ್ಪಂದವನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ, ಅದರಲ್ಲಿ ಏನೇನು ಅಂಶಗಳನ್ನು ಬರೆದಿದ್ದಾರೆ, ಕಟ್ಟಡದ ಸ್ಪೆಸಿಫಿಕೇಷನ್ಸ್ಗಳೇನು, ಗ್ಯಾರಂಟಿ ಪೀರಿಯಡ್ ಏನು ಬರೆದಿದ್ದಾರೆ, ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಅಂದರೆ ಕಾನೂನು ಬಂದ ಮಾತ್ರಕ್ಕೆ ಗ್ರಾಹಕರ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಗ್ರಾಹಕರ ಹಕ್ಕುಗಳನ್ನು ಬೇಕಾಬಿಟ್ಟಿಯಾಗಿ ಉಲ್ಲಂಘನೆ ಮಾಡಲಿಕ್ಕೆ ಅಥವಾ ಗ್ರಾಹಕರನ್ನು ಶೋಷಣೆ ಮಾಡಲಿಕ್ಕಿದ್ದಂತಹ ಒಂದು ವಾತಾವರಣ ಏನಿತ್ತು ಅದು ಸಂಪೂರ್ಣವಾಗಿ ಬದಲಾಗಲಿದೆ. ನೀವು ಒಂದು 4 ಪಾಯಿಂಟ್ ಹೇಳ್ಬೋದು ಎಲ್ಲಿ ಮೋಸಕ್ಕೊಳಗಾಗ್ತಿದ್ದ ಅಂತ ಒಬ್ಬ ಗ್ರಾಹಕ? ಸಾಮಾನ್ಯವಾಗಿ ನಗರಗಳಲ್ಲಿ ವಸತಿ ಸಮುಚ್ಚಯದಲ್ಲಿ ನಾನು ಗಮನಿಸಿದ ಹಾಗೆ ಗ್ರಾಹಕರು ಮೋಸ ಹೋಗ್ತಾ ಇರುವಂತಹ ಒಂದು ಪ್ರಮುಖ ಅಂಶ ಏನಂತಂದರೆ, ಕಟ್ಟಡವನ್ನು ಉದ್ಘಾಟನೆ ಮಾಡುವಾಗ ಅಂದರೆ ಈ ಲಾಂಚಿಂಗ್ ಸ್ಟೇಜಲ್ಲಿ ಆವಾಗ ಒಂದು ಪೂಜೆ ಮಾಡ್ತಾರೆ, ಭೂಮಿ ಪೂಜೆ ಅಂತ. ಆ ಸಂದರ್ಭದಲ್ಲಿ ಕಾರ್ಪೊರೇಷನ್ನಿಂದ ಲೈಸೆನ್ಸ್ ತೊಗೊಂಡಿರ್ತಾರೆ, ಬುಕ್ಕಿಂಗ್ ಮಾಡಿರ್ತಾರೆ, ಬ್ಯಾಂಕ್ನಿಂದ ಲೀಗಲ್ ಒಪಿನಿಯನ್ ಎಲ್ಲ ಇದೆ, ಬ್ಯಾಂಕ್ ಅಪ್ರೂವಲ್ ಆಗಿದೆ, ನಿಮಗೆಲ್ಲ ಲೋನ್ ಸಿಗ್ತದೆ ಅಂತ ಒಪ್ಪಂದ ಮಾಡ್ತಾರೆ. ಮಾಡಿದ ಮೇಲೆ ಕಟ್ಟಡ ಪೂರ್ತಿಗೊಳ್ಳುವಂಥ ಹಂತಕ್ಕೆ ಬಂದಾಗ ಕಟ್ಟಡವನ್ನು ನಿರ್ಮಿಸಲಿಕ್ಕೆ ಪಡೆದಿರುವಂತಹ ಬಿಲ್ಡಿಂಗ್ ಲೈಸೆನ್ಸ್ ಏನಿದೆ, ಕಟ್ಟಡ ಪರವಾನಿಗೆ, ಆ ಪರವಾನಿಗೆ ಅಂತ ಕಟ್ಟಡ ಇರೋದಿಲ್ಲ. ಮುಖ್ಯವಾಗಿ G+3 ಅಥವಾ G+4 ಅಂತ ಲೈಸೆನ್ಸ್ ತಗೊಂಡಿದ್ದರೆ ಅಲ್ಲಿ 1 ಅಥವಾ 2 ಮಾಳಿಗೆಯನ್ನು ಹೆಚ್ಚು ನಿರ್ಮಿಸ್ತಾರೆ. ಓಕೆ, ಕರೆಕ್ಟ್. ಸಾಮಾನ್ಯವಾಗಿ ಈ ಕೊನೆಯ ಫ್ಲೋರ್ ಅಂತ ಏನಿದೆ, ಯಾವುದು ಈ ಟಾಪ್ ಫ್ಲೋರ್, ಇದನ್ನು ಹೆಚ್ಚಾಗಿ ನಾನು ನೋಡಿರುವಂಥದ್ದು ಅನಿವಾಸಿ ಭಾರತೀಯರಿಗೆ, NRIಗಳಿಗೆ ಇದನ್ನು ಕೊಡ್ತಾರೆ. ಯಾಕಂದರೆ ಅವರು ಭಾರತಕ್ಕೆ ಬರೋದು ಒಂದು 15 ದಿವಸಕ್ಕೆ ಅಥವಾ 30 ದಿವಸಗಳ ರಜೆ ಅವಧಿಯಲ್ಲಿ ಬರುವಂಥದ್ದು. ಈ ಸಲ ಊರಿಗೆ ಬಂದಾಗ ಒಂದು ಫ್ಲ್ಯಾಟ್ ಬುಕ್ ಮಾಡಬೇಕು, ಒಂದು ಪ್ರಖ್ಯಾತ ಬಿಲ್ಡರ್ ಹತ್ರ ಹೋಗಬೇಕು ಅಂತ ಅವರೊಂದು ಒಪ್ಪಂದ ಮಾಡ್ಕೊಳ್ತಾರೆ. ಲೀಗಲ್ ಒಪಿನಿಯನ್ ಆಗಿದೆ ಅಂತ ಲೀಗಲ್ ಒಪಿನಿಯನ್ ಕಾಪಿಯನ್ನು ಮಾತ್ರ ನೋಡ್ತಾರೆ. ಆದರೆ ಯಾರೂ ಕೂಡ ಬಿಲ್ಡಿಂಗ್ ಲೈಸೆನ್ಸ್ ಕಾಪಿ ನೋಡೋದಿಲ್ಲ, ಅಪ್ರೂವ್ಡ್ ಪ್ಲ್ಯಾನನ್ನು ನೋಡೋದಿಲ್ಲ, ಆರ್ಕಿಟೆಕ್ಟಿಂದ ಸಲಹೆಯನ್ನು ಪಡ್ಕೊಳ್ಳೋದಿಲ್ಲ. ಗಡಿಬಿಡಿಯಲ್ಲಿ ಒಪ್ಪಂದವನ್ನು ಸಹಿ ಮಾಡಿ ಪೂರ್ತಿ ಹಣವನ್ನು ಕೊಟ್ಟುಬಿಡ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ 75%, 80%, 90%, 100ಕ್ಕೆ 100ರಷ್ಟು ಹಣವನ್ನು ಕೂಡ ಕೊಡ್ತಾರೆ. ಇವರ ಕಟ್ಟಡ ಪೂರ್ಣ ಆಗಲಿಕ್ಕೆ ನಿಗದಿಪಡಿಸಿರುವಂಥ ಅವಧಿಯಲ್ಲಿ ಕಟ್ಟಡ ಆಗಿರೋದಿಲ್ಲ. ಅಂತೂ 6 ತಿಂಗಳು 1 ವರ್ಷದವರೆಗೆ ಎಲ್ಲ ಗ್ರಾಹಕರು ಕಾಯಲಿಕ್ಕೆ ತಯಾರಿರ್ತಾರೆ, ರೀಸನಬಲ್ ಪೀರಿಯಡ್ ಅಂತ ತಿಳ್ಕೊಳ್ತಾರೆ. ಕೊನೆಗೆ ಆ ಟಾಪ್ ಫ್ಲೋರ್ನಲ್ಲಿ ಪೆಂಟ್ ಹೌಸ್ ಅಂತ ಇವರಿಗೆ ಕೊಡ್ತಾರೆ. ಒಳ್ಳೆ ವ್ಯೂ ಇದೆ, ನಿಮಗೆ ಇಲ್ಲಿಂದ ಸಮುದ್ರ ಕಾಣ್ತದೆ, ನಿಮಗೆ ಇಲ್ಲಿಂದ ಪ್ರಕೃತಿ ಕಾಣ್ತದೆ ಅಂತ ಹೇಳಿಕೊಂಡು ಆ ಟಾಪ್ ಫ್ಲೋರಲ್ಲಿ ಏನು ಮಾರಾಟ ಮಾಡಿರ್ತಾರೆ ಅದಕ್ಕೆ ಲೈಸೆನ್ಸೇ ಇರೋದಿಲ್ಲ. ಅದನ್ನು ಪೆಂಟ್ ಹೌಸ್ ಅನ್ನುವಂಥ ಭಾಳ ಸುಂದರವಾದ ಹೆಸರನ್ನು ಕೊಟ್ಟು ಮಾರಾಟ ಮಾಡ್ತಾರೆ. ಕೊನೆಗೆ ಅಲ್ಲಿ ಗ್ರಾಹಕ ನಿಂತುಕೊಂಡು ಸಮುದ್ರವನ್ನು ಅಲ್ಲಿನ ಪ್ರಕೃತಿಯನ್ನು ನೋಡೋ ಬದಲು ಆಕಾಶವನ್ನು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇಲ್ಲಿ ಬಹಳ ಮೋಸ ನಡೀತದೆ. ಎರಡನೇದಾಗಿ ಇನ್ನು ಕೆಲವು ಬಿಲ್ಡರ್ಗಳು ಏನು ಮಾಡ್ತಾರೆ ಅಂತಂದರೆ 75% ಅಥವಾ 90% ಹಣವನ್ನು ಪಡ್ಕೊಂಡು ಆ ಹಣ ಏನಿದೆ, ಕಟ್ಟಡ ನಿರ್ಮಾಣಕ್ಕೋಸ್ಕರ ಕೊಟ್ಟಿರುವಂಥ ಹಣ ಏನಿದೆ ಅದನ್ನು ಡೈವರ್ಟ್ ಮಾಡ್ತಾರೆ, ಇನ್ನೊಂದು ಯೋಜನೆಗೆ ಅದನ್ನು ವರ್ಗಾಯಿಸ್ತಾರೆ. ಇದರಿಂದಾಗಿ ಇವರು ಬುಕ್ ಮಾಡಿರುವಂಥ ಬಿಲ್ಡಿಂಗ್ ಏನಿದೆ ಅದು ಪೂರ್ಣಗೊಳ್ಳುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ 6-7 ವರ್ಷಗಳಿಂದ ಒಂದು ಕಟ್ಟಡ ಬಾಕಿ ಇರುವಂತಹ ನಿದರ್ಶನಗಳು ಈಗಲೂ ಇವೆ. ಮಂಗಳೂರಿನಲ್ಲೂ ಇದೆ, ಬೆಂಗಳೂರಿನಲ್ಲೂ ಸಾಕಷ್ಟು ಇದೆ. ಹಾಗಾಗಿ ಗ್ರಾಹಕರು ಈ ಭೂಮಿ ಪೂಜೆ ಆಗುವಾಗ ಫ್ಲ್ಯಾಟನ್ನು ಬುಕ್ ಮಾಡುವವರು ಸ್ವಲ್ಪ ಮುಂಜಾಗ್ರತೆ ವಹಿಸ್ಕೊಳ್ಬೇಕು. ಬಿಲ್ಡರ್ ಯಾರು, ಅವರ ಹಿನ್ನೆಲೆ ಏನು, ಅವರ ಪಾಸ್ಟ್ ಪರ್ಫಾರ್ಮೆನ್ಸ್, ಇದಕ್ಕಿಂತ ಮುಂಚಿನ ಪ್ರಾಜೆಕ್ಟ್ಗಳಲ್ಲಿ ಯಾವ ರೀತಿಯಲ್ಲಿ ಅವರು ನಿರ್ಮಾಣ ಮಾಡಿದ್ದಾರೆ, ಕಾಲಮಿತಿಯನ್ನು ಕಾಯ್ದುಕೊಂಡಿದ್ದಾರಾ, ಅವರ ಕಟ್ಟಡದ ಗುಣಮಟ್ಟ ಏನು, ಇದನ್ನೆಲ್ಲ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು. ಕೇವಲ ಅವರು ಕೊಡುವಂತಹ ಲೀಗಲ್ ಒಪಿನಿಯನ್ ಅಥವಾ ಬ್ಯಾಂಕಿಂದ ಲೋನ್ ಸಿಗ್ತದೆ ಅಂತ ಹೇಳಿದ ಮಾತ್ರಕ್ಕೆ ಬ್ಯಾಂಕ್ನವ್ರು ಲೋನ್ ಕೊಡ್ತಾ ಇದ್ದಾರೆ, ಆದ್ದರಿಂದ ಬಿಲ್ಡಿಂಗ್ ಸರಿ ಇದೆ, ಆದ್ದರಿಂದ ಯಾವುದೇ ಟೈಟಲ್ ಇಶ್ಯೂ ಇಲ್ಲ, ಯಾವುದೇ ಕೇಸ್ ಇರಲಿಕ್ಕಿಲ್ಲ ಅನ್ನುವಂಥದ್ದು ಜನರ ಒಂದು ಸಾಮಾನ್ಯ ನಂಬಿಕೆ. ಅಲ್ಲ, ಇವತ್ತಿಗೂ ಕೂಡ ಅದು ಲೋನ್ ಪಾಸ್ ಆಗತ್ತೆ ಎನ್ನುವುದು ಒಂದು ಶಬ್ದನೇ ತುಂಬಾ ಜನ ಅದನ್ನು ಗ್ರಾಂಟೆಡ್ ಆಗಿ ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲಿ ಇದೆ, ನ್ಯಾಷನಲೈಸ್ಡ್ ಬ್ಯಾಂಕಿಂದ ಲೋನ್ ಪಾಸ್ ಆಗುವಂಥದ್ದು ಬೇರೆ, ಖಾಸಗಿ ಬ್ಯಾಂಕುಗಳಿಂದ ಲೋನ್ ಪಾಸ್ ಆಗುವಂಥದ್ದು ಬೇರೆ. ಕೆಲವು ಪ್ರತಿಷ್ಠಿತ ಖಾಸಗಿ ಬ್ಯಾಂಕ್ಗಳು ಬಿಲ್ಡರ್ಗಳ ಜೊತೆಯಲ್ಲಿ ಯಾವುದೋ ಒಂದು ಇತರ ಸೆಕ್ಯುರಿಟೈಸೇಷನ್ ಆಧಾರದಲ್ಲಿ, ಇತರ ಬೇರೆ ಅವರಿಗೆ ರೀಪೇಮೆಂಟ್ ಮಾಡುವಂಥ ಕೆಪಾಸಿಟಿ ಇದೆ ಅನ್ನೋಂಥದ್ರ ಆಧಾರದಲ್ಲಿ ಲೋನ್ ಕೊಟ್ಟಿರ್ತಾರೆ. ಹಾಗಾಗಿ ಗ್ರಾಹಕರು ಬಹಳ ಸೂಕ್ಷ್ಮವಾಗಿ ಇದನ್ನು ವಿಶ್ಲೇಷಣೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಸರ್, ಹಾಗಾದರೆ 2 ಫ್ಲೋರ್ ಎಕ್ಸ್ಟ್ರಾ ಕಟ್ಟಿದ್ರು ಅಂತ ಇದ್ರೆ ಅದು ಗೊತ್ತಿಲ್ಲ ತೆಗೆದುಕೊಳ್ಳೋದು ಅಥವಾ ಏನು ಆಗ್ಲಿಕ್ಕಿಲ್ಲ, ಏನು? ಸಾಮಾನ್ಯವಾಗಿ ಟ್ರೆಂಡ್ ಏನಂತಂದರೆ ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ.
ಏನಾಗ್ತದೆ ಅಂದರೆ ಬಿಲ್ಡಿಂಗ್ ಲೈಸೆನ್ಸನ್ನು ಕೊಡ್ತಾರೆ. ಈ ಕಟ್ಟಡ ಕಟ್ಟಲಿಕ್ಕೆ ನಮಗೆ ಲೈಸೆನ್ಸ್ ಇದೆ, ಕಾರ್ಪೊರೇಷನಿಂದ ಖಾತಾ ಆಗಿದೆ. ಬೆಂಗಳೂರಲ್ಲಿ ಏನು ಹೇಳ್ತಾರೆ, ಖಾತಾ ಆಗಿದೆ ಅಂತ ಹೇಳ್ತಾರೆ. ಬ್ಯಾಂಗ್ಳೂರಿನಲ್ಲಿ ಖಾತಾ ಅನ್ನುವಂಥ ದಾಖಲೆ ಭಾಳ ಜನಪ್ರಿಯ ದಾಖಲೆ. ಖಾತಾ ಆಗಿದೆ, ಬಿಲ್ಡಿಂಗ್ ಲೈಸೆನ್ಸ್ ಆಗಿದೆ, ಅಪ್ರೂವ್ಡ್ ಪ್ಲ್ಯಾನ್ ಆಗಿದೆ, ನಾವು ಬಿಲ್ಡಿಂಗ್ ಕಟ್ತಾ ಇದ್ದೇವೆ ಅಂತ. ಆದರೆ ಕೊನೆಗೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಮಹಾನಗರ ಪಾಲಿಕೆಯವರು. ಅದಕ್ಕೆ ಪೂರ್ಣತಾ ಪ್ರಮಾಣ ಪತ್ರ ಅಂತ. ಅದಾದ ನಂತರ ಈ ಕಟ್ಟಡ ವಾಸಯೋಗ್ಯವಾ ಅಲ್ಲವಾ ಅಂತ ಇನ್ನೊಂದು ಸರ್ಟಿಫಿಕೇಟನ್ನು ಕೊಡ್ತಾರೆ. ಅದು ಅನುಭವ ಮಾಡಬಹುದಾ ಬೇಡವಾ ಅಂತ, ವಾಸಯೋಗ್ಯ ಪ್ರಮಾಣ ಪತ್ರ ಅಂತ. ಅದು ಮತ್ತೆ ಲಾಸ್ಟಿಗೆ ಅದು ಕೊನೆಗೆ ಅದು ಯಾವಾಗ ಕೊಡ್ತಾರೆ ಅಂದರೆ ಈ ಬಿಲ್ಡಿಂಗ್ ಲೈಸೆನ್ಸ್ ಪ್ರಕಾರ ಕಟ್ಟಡವನ್ನು ಕಟ್ಟಿದ್ರೆ ಮಾತ್ರ ಕೊಡ್ತಾರೆ. ಗ್ರಾಹಕರು ಅಲ್ಲಿವರೆಗೆ ಕಾದಿರೋದಿಲ್ಲ. ಅವ್ರು ಈಗಾಗಲೇ 75%, 80%, 90% ಹಣ ಕೊಟ್ಟಿರ್ತಾರೆ. ಅವರಿಗೆ ಅನಿವಾರ್ಯವಾಗಿ ಅದು ಬಿಲ್ಡಿಂಗ್ ಅಥರೈಸ್ಡಾ ಅನ್ಅಥರೈಸ್ಡಾ, ಅಕ್ರಮವೋ ಸಕ್ರಮವೋ ಅನ್ನೋ ಅರಿವಿಗೆ ಬರುವ ಮುಂಚೆ ಇವರ ಹಣ ಬಿಲ್ಡರ್ಗಳ ಕೈಯಲ್ಲಿ ಇರ್ತದೆ. ಹಾಗಾಗಿ ಮತ್ತೆ ಅವರಿಗೆ ಕ್ಯಾನ್ಸಲ್ ಮಾಡಲಿಕ್ಕೆ ಆಗೋದಿಲ್ಲ. ಕ್ಯಾನ್ಸಲ್ ಮಾಡಿದರೆ ಮನೆ ಇರೋದಿಲ್ಲ. ಅಷ್ಟರೊಳಗೆ 5 ವರ್ಷ ಕಾದಿರ್ತಾರೆ, ಇನ್ನು ಕೆಲವರು 7 ವರ್ಷ ಕಾದಿರ್ತಾರೆ. ಇಂಟ್ರೆಸ್ಟು ಇಲ್ಲ. ಬ್ಯಾಂಕ್ನಿಂದ ಲೋನ್ ಮಾಡಿರ್ತಾರೆ, ಬ್ಯಾಂಕಿಗೆ ರೀಪೇಮೆಂಟ್ ಕೊಡಲಿಕ್ಕೆ ಶುರುವಾಗಿರ್ತದೆ. ಈ ಎಲ್ಲ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ತಾರೆ ಮಧ್ಯಮ ವರ್ಗದವರು ಇರ್ಬೋದು, ಅಥವಾ ಮೇಲ್ಮಧ್ಯಮ ವರ್ಗದವರು ಇರ್ಬೋದು, ಅಥವಾ ಕೆಲವು ಸಂದರ್ಭಗಳಲ್ಲಿ ವಿಶೇಷವಾಗಿ ಅಮೇರಿಕ ಅಥವಾ ಆಸ್ಟ್ರೇಲಿಯಾ ಅಥವಾ ಮಿಡ್ಲ್ ಈಸ್ಟ್ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಬರುವಂಥ ಈ ಅನಿವಾಸಿ ಭಾರತೀಯರು ಏನಿದ್ದಾರೆ ಅವರಿಗೆ ಇಲ್ಲಿನ ಕಾನೂನುಗಳು, ಇಲ್ಲಿನ ವ್ಯವಹಾರ ಪ್ರಾಕ್ಟಿಕಲ್ ಆಗಿ ಏನು ನಡೀತಾ ಇದೆ, ವಾಸ್ತವಾಂಶ ಏನು ಅಂತ ಅರಿವಿಗೆ ಬಂದಿರುವುದಿಲ್ಲ. ಹಾಗಾಗಿ ಹೆಚ್ಚಿನವರು, ನನಗಿಷ್ಟು ನಿರ್ದಿಷ್ಟವಾಗಿ ಇಷ್ಟೇ ಶೇಕಡವಾರು ಅಂತ ಹೇಳಲಿಕ್ಕಾಗೋದಿಲ್ಲ, ಹೆಚ್ಚಿನವರು ಎಲ್ಲ ಬಿಲ್ಡರ್ಗಳ ಕೈಯಲ್ಲಿ ಒಂದು ಬಾರಿ ಕೈ ಸುಟ್ಕೊಂಡಿದ್ದಾರೆ. ಹಾಗಾಗಿ 2ನೇ ಬಾರಿ ಯಾರು ಫ್ಲ್ಯಾಟ್ ತಗೊಳ್ಳಿಕ್ಕೆ ಹೋಗ್ತಾರೆ ಆವಾಗ ಬಹಳ ಎಚ್ಚರಿಕೆಯನ್ನು ವಹಿಸ್ತಾರೆ. ಆಗ ವಕೀಲರಲ್ಲಿ ಕಾನೂನು ಸಲಹೆ ಕೇಳ್ತಾರೆ. ಆವಾಗ ನಮ್ಮ ವಾಸ್ತು ತಜ್ಞರು ಇದ್ದಾರಲ್ಲ, ವಾಸ್ತುಶಿಲ್ಪಿ ತಜ್ಞರು ಅಂದರೆ ಆರ್ಕಿಟೆಕ್ಟ್ಸ್ಗಳು ಅಥವಾ ಪ್ಲಾನಿಂಗ್ ಇಂಜಿನಿಯರ್ಸ್, ಅವರಲ್ಲಿ ತಾಂತ್ರಿಕ ಸಲಹೆಯನ್ನು ಪಡ್ಕೊಳ್ಳಿಕ್ಕೆ ಈಗ ಶುರು ಮಾಡಿದ್ದಾರೆ. ಸರ್, ಹಾಗಾದರೆ ಬುಕ್ ಮಾಡುವಾಗ ಇಷ್ಟು ಜಾಗಕ್ಕೆ ನಿಮ್ಗೆ ಕೊಡ್ತೇವೆ ಅಂತ ಇದ್ದದ್ದು ನಂತರ ಅದು ಕಮ್ಮಿ ಆದಾಗ ಹಾಕೊಡಿ ಏನಾದರೂ ಮಾಡಲಿಕ್ಕೆ ಖಂಡಿತ. ಅವಾಗ ಏನಾಗ್ತದೆ ಅಂದರೆ ಮೋಸ, ಅದು ಒಂದು ರೀತಿಯಲ್ಲಿ ಏನೋ ಫ್ರಾಡ್ ಆನ್ ದ ಕಸ್ಟಮರ್ಸ್, ಗ್ರಾಹಕರ ವಿಶ್ವಾಸದ ವಂಚನೆ ಆಗ್ತದೆ ಅಲ್ಲಿ. ಅಂಥ ಸಂದರ್ಭದಲ್ಲಿ ಕಾರ್ಪೆಟ್ ಏರಿಯಾ ಇಷ್ಟೇ ಇರಬೇಕು. ಇವಾಗ ಈ ರೇರಾ ಅನ್ನುವಂಥದ್ದು ಏನು ಕಾನೂನು ಏನಿದೆ ಇದು ಬಹಳ ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಹೀಗೆ ಇರಬೇಕು, ಇಷ್ಟೇ ಇರಬೇಕು. ಅಂದರೆ ಬಿಲ್ಡಿಂಗ್ ಲೈಸೆನ್ಸ್ ಎಷ್ಟು ತೊಗೊಂಡಿದ್ದಾರೆ ಅಷ್ಟಕ್ಕೆ ನಿರ್ಮಾಣ ಮಾಡಬೇಕು. ಬಹಳ ಸ್ಪಷ್ಟತೆಯನ್ನು ತರ್ತದೆ, ಪಾರದರ್ಶಕತೆಯನ್ನು ತರ್ತದೆ, ನಿರ್ದಿಷ್ಟ ಒಂದು ವ್ಯವಸ್ಥೆಯನ್ನು, ಚೌಕಟ್ಟನ್ನು ಇದು ಕೊಡ್ತದೆ. ಅದಕ್ಕೋಸ್ಕರ ಹೇಳ್ತಾರೆ ರೇರಾ ಅಂದರೆ ಅದೊಂದು ಇರಾ ಅಂತ, ರೇರಾ ಇರಾ, ಒಂದು ಹೊಸ ಯುಗವೇ ಆರಂಭ ಆಗಿದೆ ಅಂತ ಹೇಳ್ಬೋದು. ಉದ್ಯಮ ಕ್ಷೇತ್ರದಲ್ಲಿ ಇರ್ಬೋದು, ರೇರಾ ಈ ರಿಯಲ್ ಎಸ್ಟೇಟ್ ಉದ್ಯಮ ಕ್ಷೇತ್ರದಲ್ಲಿ ಮತ್ತು ಗ್ರಾಹಕರ ಹಿತರಕ್ಷಣೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಈ ಕಾನೂನು ಏನಿದೆ ಇದೊಂದು ರೀತಿ ಗೇಮ್ ಚೇಂಜರ್. ಇದು ಆಟದ ನಿಯಮವನ್ನೇ ಬದಲಾಯಿಸಿಬಿಟ್ಟಿದೆ. ಹಾಗಾದರೆ ಮೋಸ ಹೋಗ್ತೇವೆ ಅಥವಾ ಹೋಗಿದ್ದಾರೆ ಅಂತ ಗೊತ್ತಾಗೋದ ನಂತರ, ಖರೀದಿಸಿ ಅಥವಾ ಒಳಗೆ ಹೋದ ನಂತರ ಇದು ಕನ್ಸ್ಯೂಮರ್ ಅಥವಾ ಇದು ಗ್ರಾಹಕ ನ್ಯಾಯದ ಒಳಗೆ ಬರ್ತದೆ ಸರ್, ಅಥವಾ ನಾರ್ಮಲ್ ಯಾವುದೇ ಬೇರೆ? ಇದು ಈಗ ಪರಿಹಾರ ಅಂದರೆ, ಈಗ ಪರಿಹಾರ ಅಂತ ಹೇಳಿದ್ರೆ ಜಸ್ಟಿಸ್, ಅವರಿಗೊಂದು ರೆಮಿಡಿ ಸಿಗಬೇಕು. ಅವರಿಗೆ ಅನ್ಯಾಯಕ್ಕೊಳಗಾಗಿದ್ದರೆ ಅವರಿಗೊಂದು ಪರಿಹಾರ ಸಿಗಬೇಕು. ಸಾಮಾನ್ಯವಾಗಿ ಕನ್ಸ್ಯೂಮರ್ ಫೋರಮ್ ಅಥವಾ ಗ್ರಾಹಕರ ಬಳಕೆದಾರರ ನ್ಯಾಯಾಲಯ ಅಂತಿತ್ತು, ಜಿಲ್ಲಾ ನ್ಯಾಯಾಲಯ, ಅಲ್ಲಿಗೆ ಹೋಗ್ತಾ ಇದ್ರು ಇಷ್ಟು ತನಕ ಗ್ರಾಹಕರೆಲ್ಲ. ಆವಾಗೆಲ್ಲ ಈ ಬಿಲ್ಡರ್ಗಳ ಒಪ್ಪಂದದಲ್ಲಿ ಏನು ಬರಿತಾ ಇದ್ರು ಅಂದರೆ ಒಂದು ಆರ್ಬಿಟ್ರೇಷನ್ ಕ್ಲಾಸ್ ಅಂತ ಒಂದು ಬರಿತಾ ಇದ್ರು. ಆರ್ಬಿಟ್ರೇಷನ್ ಅಂದರೆ ಈ ರಾಜಿ ಸಂಧಾನ ಮಾಡ್ಕೊಳ್ಳಿಕ್ಕೆ. ಬಿಲ್ಡರ್ಗಳು ಏನು ಮಾಡ್ತಿದ್ರು ಅಂದರೆ ಗ್ರಾಹಕನಿಗೆ ಅನ್ಯಾಯ ಆಗಿದ್ರೂ ಸಹ ಆತ ನೇರವಾಗಿ ಕನ್ಸ್ಯೂಮರ್ ಕೋರ್ಟಿಗೆ ಹೋಗಬಾರ್ದು ಅಥವಾ ಸಿವಿಲ್ ಕೋರ್ಟಿಗೆ ಹೋಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಈ ಅಗ್ರಿಮೆಂಟ್ನಲ್ಲಿ ಒಂದು ಆರ್ಬಿಟ್ರೇಷನ್ ಕ್ಲಾಸನ್ನು ಸೇರಿಸ್ತಾ ಇದ್ರು. ಆರ್ಬಿಟ್ರೇಷನ್ ಕ್ಲಾಸ್ ಸಾಮಾನ್ಯವಾಗಿ ದುರದೃಷ್ಟವಶಾತ್ ಈ ಹಿಂದೆ ಆರ್ಬಿಟ್ರೇಟರ್ಗಳು ಅಂದರೆ ಈ ರಾಜಿ ಸಂಧಾನಕಾರರು ಅಥವಾ ನ್ಯಾಯಾಧೀಶರ ಥರ ಅವರು ಇತ್ಯರ್ಥವನ್ನು ಮಾಡೋರು, ಅವರನ್ನು ನೇಮಿಸಿದ್ದು ಅವರ ಬಿಲ್ಡರ್ಗಳ ಕಡೆಯಿಂದ ನೇಮಿಸ್ಕೊಳ್ತಾ ಇದ್ರು. ಇಲ್ಲಿ ಒಂದು ರೀತಿಯಲ್ಲಿ ಸ್ವಲ್ಪ ನ್ಯಾಯದಾನದಲ್ಲಿ ಸ್ವಲ್ಪ ತೊಂದರೆ ಆಗುವಂತಹ ಒಂದು ಅವಕಾಶ ಇತ್ತು. ಇದೊಂದು ಸಾಮಾನ್ಯವಾಗಿ ಎಲ್ಲ ಬಿಲ್ಡರ್ಗಳು ಆ ಒಂದು ಡಿಫೆನ್ಸ್ ತಗೊಳ್ತಾ ಇದ್ರು ಕನ್ಸ್ಯೂಮರ್ ಕೋರ್ಟಲ್ಲಿ. ಈ ಕನ್ಸ್ಯೂಮರ್ ಕೋರ್ಟಿಗೆ ಅಧಿಕಾರ ಇಲ್ಲ, ಇದು ಆರ್ಬಿಟ್ರೇಷನ್ ಕ್ಲಾಸ್ ಪ್ರಕಾರ ಆರ್ಬಿಟ್ರೇಟರ್ ಮುಂದೆ ವಿಚಾರಣೆ ಆಗಬೇಕು ಅಂತ. ಆದರೆ ಸುಪ್ರೀಂ ಕೋರ್ಟು ಈ ಎಲ್ಲ ವಿವಾದಗಳಿಗೆ ತೆರೆ ಎರೆದು ಆರ್ಬಿಟ್ರೇಷನ್ ಮುಂದೆ ಹೋಗುವುದಾ ಅಥವಾ ಗ್ರಾಹಕ ನ್ಯಾಯಾಲಯಕ್ಕೆ ಹೋಗುವುದಾ ಅನ್ನೋಂಥ ಆಯ್ಕೆ ಗ್ರಾಹಕನಿಗೆ ಬಿಟ್ಟದ್ದು. ಹಾಗಾಗಿ ಇಲ್ಲಿ ಗ್ರಾಹಕ ಯಾವುದೇ ನಿರ್ಬಂಧಕ್ಕೆ ಒಳಗಾಗೋದಿಲ್ಲ, ಅದು ಗ್ರಾಹಕನ ಯಾವ ಹಕ್ಕನ್ನು ಬೇಕಾದರೂ ಆತ ಚಲಾಯಿಸ್ಬೋದು ಅಂತ ಒಂದು ತೀರ್ಪು ನೀಡುವ ಮೂಲಕ ಆ ಒಂದು ಸಮಸ್ಯೆಗೆ ತೆರೆ ಎಳೆದಿದೆ, ಅಲ್ಲಿ ಪರಿಹಾರ ಆಯಿತು. ಯಾವುದು ಒಳ್ಳೆಯದು ನಿಮ್ಮ ಪ್ರಕಾರ? ಆರ್ಬಿಟ್ರೇಟರ್ಸ್ ಒಳ್ಳೆಯವರ ಅಥವಾ ಗ್ರಾಹಕರ ದೃಷ್ಟಿಯಿಂದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಥವಾ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಅಂತ ಏನಿದೆ ಅದು ಅತ್ಯುತ್ತಮವಾದಂಥ ಒಂದು ಶಾಸನ. ಆದರೆ ಅದರಲ್ಲಿ ಅದಕ್ಕೆ ಆದಂಥ ಇತಿಮಿತಿಗಳಿತ್ತು. ಇವಾಗ ಆ ದೃಷ್ಟಿಯಿಂದ ರೇರಾ ಕಾಯ್ದೆಯನ್ನು ರೂಪಿಸಿದ್ದಾರೆ. ಓಕೆ
ಹಾಗಿದ್ರೆ ಇದು ಬಹಳ ಪ್ರಮುಖವಾಗಿ ತುಂಬ ಜನ ಹೇಳೋದು, ಇದು ಬರುವ ಮೊದಲು ತುಂಬ ನಮ್ಮ ರಿಯಲ್ ಎಸ್ಟೇಟ್ ಬೂಮ್ ಇತ್ತು, ಈಗ ರಿಯಲ್ ಎಸ್ಟೇಟ್ ಮುಗ್ದೋಗಿದೆ, ನೆಲ ಕಚ್ಚಿದೆ ಅಂತೇಳಿ. ಅದು ಹೌದಾ, ನಿಜನ? ಅಷ್ಟು ಸ್ಟ್ರಾಂಗ್ ಇದೆಯಾ ಇದು? ಈ ರೇರಾ ಕಾಯ್ದೆ ಏನಿದೆ ಇದು ಬಿಲ್ಡರ್ಗಳ ಪಾಲಿಗೆ ಆರಂಭದ ಈ ಅವಧಿಯಲ್ಲಿ ಒಂದು ರೀತಿಯಲ್ಲಿ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದೆ. ಯಾಕಂತಂದ್ರೆ ಈ ಹಿಂದೆ ಎಲ್ಲ ಒಂದು ಕಟ್ಟಡವನ್ನ ಕಟ್ಟಲಿಕ್ಕೆ ಒಪ್ಪಂದ ಮಾಡಿಕೊಂಡ್ರೆ 3 ವರ್ಷದ ಅವಧಿಯ ಒಳಗೆ ಅಥವಾ 5 ವರ್ಷದ ಅವಧಿಯ ಒಳಗೆ ನಾವು ಕಟ್ಟಡವನ್ನ ರಚಿಸಿ ನಿಮಗೆ ಹಸ್ತಾಂತರ ಮಾಡ್ತೇವೆ ಅಂತ ಒಪ್ಪಂದ ಮಾಡ್ಕೊಳ್ತಾ ಇದ್ರು, ಲಿಖಿತವಾಗಿ ಮಾಡ್ಕೊಳ್ತಾ ಇದ್ರು. ಆದ್ರೆ ಅಲ್ಲಿ ಒಂದು ಕ್ಲಾಸ್ ಬರಿತಾ ಇದ್ರು, ಫಾರ್ ರೀಸನ್ಸ್ ಬಿಯಾಂಡ್ ದ ಕಂಟ್ರೋಲ್ ಆಫ್ ದಿ ಬಿಲ್ಡರ್. ಅಂದ್ರೆ ಬಿಲ್ಡರ್ನ ನಿಯಂತ್ರಣದಲ್ಲಿರದೇ ಇರುವಂತಹ ಕಾರಣಕ್ಕೋಸ್ಕರ ಅಥವಾ ಸಂದರ್ಭ ಸನ್ನಿವೇಶಗಳಿಂದಾಗಿ ಕಟ್ಟಡವನ್ನು ಪೂರ್ಣಗೊಳಿಸಲಿಕ್ಕೆ ಅಸಾಧ್ಯವಾದಲ್ಲಿ ಅಂತ ಸಂದರ್ಭದಲ್ಲಿ ವಿಳಂಬಕ್ಕೆ, ಡಿಲೇಗೆ ಬಿಲ್ಡರ್ ಹೊಣೆಗಾರನಲ್ಲ ಅಂತ ಒಂದು ಕ್ಲಾಸ್ ಬರಿತಾ ಇದ್ರು. ಅದಕ್ಕೆ ಆಕ್ಟ್ ಆಫ್ ಗಾಡ್ ಅಥವಾ ಫೋರ್ಸ್ ಮೇಜೂರ್ ಕ್ಲಾಸ್ ಅಂತ ಹೇಳ್ತಾರೆ. ಅದರ ಅಂಡರಲ್ಲಿ ಬಿಲ್ಡರ್ಗಳು ಆಶ್ರಯವನ್ನು ಪಡಿತಾ ಇದ್ರು. 5 ವರ್ಷ 7 ವರ್ಷ ಕೆಲವು ಸಂದರ್ಭಗಳಲ್ಲಿ ಕಟ್ಟಡವೇ ನಿರ್ಮಾಣ ಆಗಿಲ್ಲ. ಅವರು ಇದೇನು ಅದಕ್ಕೆ ಇದಕ್ಕೆ ಎಕ್ಸ್ಕ್ಯೂಸ್ ಕಾರಣ ಏನಂತಂದ್ರೆ ಹೆಚ್ಚಿನ ಈ ರಿಯಲ್ ಎಸ್ಟೇಟ್ ಉದ್ಯಮ ಏನಿದೆ ಇದೊಂದು ಅಸಂಘಟಿತ, ಅನ್ಆರ್ಗನೈಸ್ಡ್ ಸೆಕ್ಟರ್. ಕ್ರೆಡೆ ಅಂತ ಒಂದು ಇದೆಯಲ್ಲ ಸರ್, ಅದು ಕ್ರೆಡೆ ಅನ್ನುವಂಥದ್ದು ಬಿಲ್ಡರ್ಗಳ ಒಂದು ಉದ್ಯಮಿಗಳ ಒಂದು ಸಂಘಟನೆ. ಆ ಸಂಘಟನೆ ಏನಂತಂದ್ರೆ ಬಿಲ್ಡರ್ಗಳ ಹಿತರಕ್ಷಣೆಯನ್ನು ಕಾಯ್ದುಕೊಳ್ಳಿಕ್ಕೆ ಮತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಒಂದಿಷ್ಟು ಸುಧಾರಣೆಯನ್ನು ತರುವಂತಹ ಸದುದ್ದೇಶದಿಂದಲೇ ಅದರ ರಚನೆ ಆಗಿದೆ. ಆದರೆ ಎಷ್ಟೊಂದರೂ ಸಹ ಅದರಲ್ಲಿ ಗ್ರಾಹಕ ಸದಸ್ಯನಲ್ಲ, ಅಲ್ಲಿ ಬಿಲ್ಡರ್ಗಳು ಮಾತ್ರ ಸದಸ್ಯರು. ಹಾಗಾಗಿ ಅದು ಬಿಲ್ಡರ್ಗಳ ಹಿತರಕ್ಷಣೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತದೆ. ಒನ್ ಸೈಡೆಡ್ ಅಂತ ಹೇಳ್ಬೋದು. ಈಗ ಬಾರ್ ಅಸೋಸಿಯೇಷನ್ ಇದ್ದಾಗೆ, ನಮ್ಮ ವಕೀಲರ ಸಂಘ ಇದ್ದಾಗೆ, ಅಲ್ಲಿ ಸಂದರ್ಭ ಬಂದಾಗ ನಮ್ಮ ಅಸೋಸಿಯೇಷನ್ ವಕೀಲರಿಗೆ ಸಪೋರ್ಟ್ ಮಾಡ್ತದೆ. ಅದು ನಮ್ಮ ಹಿತರಕ್ಷಣೆಯನ್ನು ಕಾಯ್ದುಕೊಳ್ಳುವಂಥ ಒಂದು ಸಂಘಟನೆ. ಹಾಗಾಗಿ ಅಲ್ಲಿ ಗ್ರಾಹಕ ಒಂದು ನ್ಯಾಯಾಲಯದಲ್ಲಿ ಸಿಗುವಂಥ ನ್ಯಾಯಕ್ಕೆ ಸಮಾನವಾದಂತಹ ಪರಿಹಾರ ಅಥವಾ ನ್ಯಾಯ ಸಿಗ್ತದೆ ಅಂತ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಏನಾಗಿತ್ತು ಅಂದರೆ ಒಂದು ರೀತಿಯಲ್ಲಿ ಅಸಂಘಟಿತವಾದಂಥ ಕ್ಷೇತ್ರ, ಪ್ರೊಫೆಷನಲಿಸಮ್ ಇರಲಿಲ್ಲ, ವೃತ್ತಿಪರತೆಯೇ ಇರಲಿಲ್ಲ. ಯಾರು ಕೂಡ ಬಿಲ್ಡರ್ ಆಗ್ಬೋದಾಗಿತ್ತು. ಒಬ್ಬ ಕಾಂಟ್ರಾಕ್ಟರ್ ಕೂಡ ದಿನ ಬೆಳಗಳ ಒಳಗಾಗೋದ್ರೊಳಗಾಗಿ ಆತ ಬಿಲ್ಡರ್ ಆಗ್ಬೋದು. ರಿಜಿಸ್ಟರ್ ಮಾಡೋದು ಬಿಲ್ಡರ್, ಒಂದು ಕಂಪನಿಯನ್ನು ರಿಜಿಸ್ಟರ್ ಮಾಡೋದು ಅಥವಾ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅಥವಾ ಒಂದು ಪ್ರೊಪ್ರೈಟರ್ಶಿಪ್ ಫರ್ಮ್ ಅನ್ನು ಮಾಡೋದು, ಜಾಗ ತಗೊಳ್ಳೋದು, ಜಾಯಿಂಟ್ ವೆಂಚರ್ ಮಾಡೋದು, ಇಲ್ಲ ಜಾಗವನ್ನು ಖರೀದಿ ಮಾಡೋದು, ಬಿಲ್ಡಿಂಗ್ ಲೈಸೆನ್ಸ್ ತಗೊಂಡು ಮಾಡುವಂಥದ್ದು. ಆತ ಒಬ್ಬ ಇಂಜಿನಿಯರ್ ಆಗಬೇಕು ಅಂತ ಇರಲಿಲ್ಲ. ನೋಡಿ, ಒಂದೊಂದು ವೃತ್ತಿಗಳಿಗೆ ಒಂದೊಂದು ಅರ್ಹತೆಗಳಿದೆ. LLB ಮಾಡಿದ್ರೆ LLB ಮಾಡಿ ವಕೀಲರಾಗಬೇಕು, MBBS ಮಾಡಿ ಡಾಕ್ಟರ್ ಆಗಬೇಕು, ಅಥವಾ BAMS ಮಾಡಿ ಡಾಕ್ಟರ್ ಆಗಬೇಕು, ಹಾಗೆ CA ಮಾಡಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು, CS ಮಾಡಿ ಕಂಪನಿ ಸೆಕ್ರೆಟರಿ ಆಗಬೇಕು, ಇಂಜಿನಿಯರಿಂಗ್ ಮಾಡಿ, ಈ ಥರ. ಇಲ್ಲಿ ಬಿಲ್ಡರ್ಗಳಿಗೆ ಯಾವುದೇ ಆದಂತಹ ಬಹಳ ದೊಡ್ಡ ಜವಾಬ್ದಾರಿ. ಬಿಲ್ಡಿಂಗ್ ಅಂತ ಹೇಳಿದ್ರೆ 10 ಮಾಳಿಗೆ ಮಾತ್ರ ಅಲ್ಲ, 30-40 ಮಾಳಿಗೆ ಕಟ್ಟಡವನ್ನು ಕಟ್ತಾರೆ. ಅವರು ಯಾವುದೇ ರೀತಿಯಲ್ಲಿ ತಾಂತ್ರಿಕವಾಗಿ ತಜ್ಞರಲ್ಲ. ಅವ್ರೇನು ಮಾಡ್ತಾರೆ, ತಾಂತ್ರಿಕ ತಜ್ಞರ, ಕಾನೂನು ತಜ್ಞರ, ಫೈನಾನ್ಷಿಯಲ್ ಆರ್ಥಿಕ ತಜ್ಞರ ಕನ್ಸಲ್ಟೇಷನನ್ನು, ಸಲಹೆಯನ್ನು ಪಡ್ಕೊಂಡು ಕಟ್ಟಡ ಮಾಡುವಂಥದ್ದು. ಹಾಗಾಗಿ ಸಾಮಾನ್ಯವಾಗಿ ಏನಾಗಿತ್ತು ಅಂತಂದರೆ, ಇದು ಯಾರು ಕೂಡ ಈ ಕ್ಷೇತ್ರವನ್ನು ಪ್ರವೇಶ ಮಾಡಬಹುದು. ಬಹಳಷ್ಟು ಲಾಭ ಇತ್ತು ಈ ಉದ್ಯಮದಲ್ಲಿ. 30% ಲಾಭ, ಇನ್ನು ಕೆಲವು ಸಂದರ್ಭದಲ್ಲಿ 50%, ಇನ್ನು ಕೆಲವು ಸಂದರ್ಭದಲ್ಲಿ 100ಕ್ಕೆ 100% ಲಾಭ. ಅಂದರೆ 10 ರೂಪಾಯಿ ಹಾಕಿದ್ರೆ 20 ರೂಪಾಯಿ ಬರುವಂಥ, 10 ರೂಪಾಯಿ ಹಾಕಿದ್ರೆ 20 ರೂಪಾಯಿ ಬರುವಂಥ ಕಾಲ ಇತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ. ಇದರಿಂದಾಗಿ ಭಾರತದಲ್ಲಿ ಏನಿತ್ತು, ಈ ಡಿಮಾನಿಟೈಸೇಷನ್ ಆಗೋದಕ್ಕಿಂತ ಮುಂಚೆ ಒಂಥರ ಬ್ಲ್ಯಾಕ್ ಇಕಾನಮಿ ಇತ್ತು. ಬ್ಲ್ಯಾಕ್ ಇಕಾನಮಿ ಅಂದರೆ ಪ್ಯಾರಲಲ್ ಇಕಾನಮಿ ಅಂತ ನಾವೇನು ಕರಿತೀವಿ, ಅಂದರೆ ಕ್ಯಾಶ್ ಇಕಾನಮಿ. ಸೊ ಸಾಕಷ್ಟು ಜನರು ಕಾಳಧನ ಇರುವವರು ಇಲ್ಲಿ ಹಣವನ್ನು ಹೂಡ್ತಾ ಇದ್ರು. ಇದರ ಜೊತೆಯಲ್ಲಿ ಇಂಥ ಕ್ಷೇತ್ರವನ್ನು ನಿಯಂತ್ರಿಸಲಿಕ್ಕೆ ಅಂಡರ್ವರ್ಲ್ಡ್ನವರು ಕೂಡ ಒಂದಿಷ್ಟು ಪ್ರವೇಶ ಮಾಡಿದ್ರು. ಅವರ ಹಸ್ತಕ್ಷೇಪ ಇತ್ತು, ಅವರ ಹೂಡಿಕೆ ಇತ್ತು. ಹಾಗಾಗಿ ಈ ಕ್ಷೇತ್ರ ಬಹಳ ಒಂದು ಕೆಟ್ಟ ದೃಷ್ಟಿಯಿಂದ ನೋಡುವಂಥ ಒಂದು ಕ್ಷೇತ್ರ ಆಗಿತ್ತು. ಅವ್ರು ಮಾಡುವಂಥ ಕೆಲಸ ತುಂಬ ಒಳ್ಳೆಯದು. ವಸತಿ ಯೋಜನೆ ಅಂದರೆ ವಸತಿಯನ್ನು ನಿರ್ಮಾಣ ಮಾಡುವಂಥದ್ದು, ಕಟ್ಟಡವನ್ನು ನಿರ್ಮಾಣ ಮಾಡುವಂಥದ್ದು, ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿರುವಂಥ ಒಂದು ಕ್ಷೇತ್ರ ಅದು. ಆ ಉದ್ಯಮ ಕ್ಷೇತ್ರ ಕೆಟ್ಟದಲ್ಲ, ಆದರೆ ಅಲ್ಲಿ ಯಾವುದೇ ಮಾನದಂಡ ಇಲ್ಲದೆ ಇರುವುದರಿಂದ ಯಾರು ಕೂಡ ಪ್ರವೇಶ ಮಾಡ್ಬೋದು ಅಂತ ಹೇಳೋ ಕಾರಣಕ್ಕೋಸ್ಕರ ಯಾರ್ಯಾರೋ ಪ್ರವೇಶ ಮಾಡಿದರು. ಅದರಿಂದಾಗಿ ಅಲ್ಲಿ ಗ್ರಾಹಕನ ಹಿತರಕ್ಷಣೆಗಿಂತ ಲಾಭತನವೇ ಪ್ರಮುಖ ಆಯಿತು. ಅಲ್ಲಿ ಯಾವುದೇ ವ್ಯಾಲ್ಯೂಸ್ ಇಲ್ಲ, ಕಟ್ಟೋದು ಕೊಡೋದು ಅಷ್ಟೇ ಇತ್ತು. ಸೊ ಹೇಗೆ ಬೇಕಾದರೂ ಕಟ್ಟಬಹುದು. ಗ್ರಾಹಕ ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಮಧ್ಯಮ ವರ್ಗದ ಮನುಷ್ಯ. ಸೊ ಇದರ ದುರುಪಯೋಗವನ್ನು ಕೆಲವು ವ್ಯಕ್ತಿಗಳು, ಕೆಲವು ಸ್ಥಾಪಿತ ಹಿತಾಸಕ್ತಿ ವ್ಯಕ್ತಿಗಳು, ಗ್ರಾಹಕ ಒಂದು ಬದ್ಧತೆ ಇಲ್ಲದೆ ಇರುವಂತಹ ವ್ಯಕ್ತಿಗಳು ಮಾಡ್ತಾ ಇದ್ರು. ಹಾಗಾಗಿ ಈ ಕ್ಷೇತ್ರ ಕೆಟ್ಟೋಗಿತ್ತು. ಇಲ್ಲಿ ಅಮೂಲಾಗ್ರ ಬದಲಾವಣೆಯನ್ನು ತರಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ
ಕೇಂದ್ರ ಸರ್ಕಾರಿ ಕಾನೂನನ್ನು ತಂದಿದೆ. ಎಸ್, ಆ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡ್ತೇವೆ. ನಿಮ್ಮ ಅಭಿಪ್ರಾಯ ಅಥವಾ ನಿಮ್ಮ ಏನಾದರೂ ಸಂಶಯಗಳಿದ್ರೆ ಇಲ್ಲಿ ಕರೆ ಮಾಡಿ ಪರಿಹರಿಸ್ಕೊಳ್ಬೋದು. ಹೈಕೋರ್ಟ್ನ ವಕೀಲರಾಗಿರುವಂಥ ವಿವೇಕಾನಂದ ಪಣ್ಣ ನಮಗಿದ್ದಾರೆ. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೆ. ವಿರಾಮದ ಬಳಿಕ ನಿಜಕ್ಕೂ ಇದರಿಂದ ಗ್ರಾಹಕರಿಗೆ ಏನು ಲಾಭ, ಮತ್ತು ಬಿಲ್ಡರ್ಗಳು ಹೇಳುವ ಪ್ರಕಾರ ಇದು ತಮಗೆ ದೊಡ್ಡ ಹೊರೆ ಅಥವಾ ನೆಲಕಚ್ಚುವಂಥ ಉದ್ಯಮಕ್ಕೆ ಒಂದು ದೊಡ್ಡ ನಷ್ಟ ಅಂತ ಏನು ಹೇಳಲಾಗ್ತಾ ಉಂಟು, ಅದು ನಿಜನ? ಆ ಬಗ್ಗೆ ಚರ್ಚೆ ಮಾಡ್ತೀವಿ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ ರೇರಾ ಎನ್ನುವಂಥ ಒಂದು ಕಾಯ್ದೆಯ ಬಗ್ಗೆ. ತುಂಬ ಜನರಿಗೆ ಈ ಬಗ್ಗೆ ಕೇಳಿರ್ತಾರೆ. ಇತ್ತೀಚೆಗಂತೂ ಕಳೆದ 8, 10, 12 ತಿಂಗಳ ಒಳಗೆ ರೇರಾದ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳುವಂಥ ಪ್ರಯತ್ನ ಯಾಕೆ ಆಗಲೇಬೇಕು ಅಂತ ಹೇಳಿದರೆ, ಇಲ್ಲಿ ತನಕ ಗ್ರಾಹಕರಿಗೆ ಆಗುತ್ತಿದ್ದಂಥ ಒಂದು ಮೋಸ ಅಥವಾ ಇಂಡೈರೆಕ್ಟಾಗಿ ಅವರಿಗೆ ಅದೊಂದು ರೀತಿಯಲ್ಲಿ ಚೀಟಿಂಗ್ ಅಂತ ಹೇಳ್ಬೋದು ಅಥವಾ ಅದನ್ನು ಅನ್ಯಾಯ ಅಂತ ಹೇಳ್ಬೋದು, ಏನಾದರೂ ಅಂದ್ಕೊಳ್ಬೋದು, ಅದು ಆಗ್ತಾ ಇತ್ತು. ಅದು ಕೆಲವು ಬಿಲ್ಡರ್ಗಳು ಬೇಕಂತನೋ ಅಥವಾ ಗೊತ್ತಿಲ್ಲದನೋ ಅಥವಾ ಕೆಲವೊಮ್ಮೆ ಪರ್ಪಸ್ಫುಲಿ ಅಥವಾ ಅವರಿಗೆ ಕೈ ಮೀರಿ ಅದು ಆಗ್ತಾ ಇತ್ತು. ಅದೆಲ್ಲ ನಿಲ್ಲಬೇಕು ಅಂತಾದರೆ ಯಾವ ರೀತಿಯ ಒಂದು ವ್ಯವಸ್ಥೆ ಬೇಕು ಅಂತೇಳಿ ಕೇಂದ್ರ ಸರ್ಕಾರ ನಿರ್ಣಯ ಮಾಡಿದ ಪ್ರಕಾರ ರೇರಾ ರೆಗ್ಯುಲೇಷನ್ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆ್ಯಕ್ಟ್ ಬಂತು. ಇವತ್ತಿಗೆ ಅದಕ್ಕೆ 1 ವರ್ಷ. ಜುಲೈ 5, 2017 ನಮ್ಮ ಕರ್ನಾಟಕ ರಾಜ್ಯ ಕ್ಯಾಬಿನೆಟ್ ಇದನ್ನು ಒಪ್ಪಿಕೊಂಡಿದ್ದ ಬಳಿಕ ನಾವೀಗ ಅದನ್ನು ಅನುಸರಿಸ್ತಾ ಇದ್ದೇವೆ. ಸರ್, ಹಾಗಾದರೆ ಇದು ಬಂದ ಬಳಿಕ ನಿಜಕ್ಕೂ ಗ್ರಾಹಕನಿಗೆ ಲಾಭ ಆಗಿದೆ ಅಂತ ಹೇಳ್ತಾರೆ, ಆದರೆ ಸೇಮ್ ಟೈಮ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನೆಲ ಕಚ್ಚಿದೆ ಅಂತೇಳಿ ನಿಜಾನ? ಅದು ಹಾಗೆ ಆಗ್ತಾಯಿದೆ. ತುಂಬ ಜನ ಇವತ್ತೀಗ ನಾವು ಇದು ನಮ್ಮ ಕಾಪುಜ್ಜಿ ಮಾರ ದುಂಬಳ ಲೆಕ್ಕ ಅಂತ ಹೇಳ್ತಾರೆ, ಅದನ್ನು ಒಪ್ಪಿಕೊಳ್ತೀರಾ? ಖಂಡಿತವಾಗಿಯೂ ಈ ಕಾಯ್ದೆ ಏನಾಗಿದೆ ಅಂತಂದರೆ, ಕಾಯ್ದೆಯಲ್ಲಿ ತುಂಬ ಷರತ್ತುಗಳಿವೆ. ಮುಂಚೆ ಒಂದು ಜಾಗವನ್ನು ಖರೀದಿ ಮಾಡಿ ಬಿಲ್ಡಿಂಗ್ ಲೈಸೆನ್ಸನ್ನು ತಗೊಂಡು ಒಬ್ಬ ಬಿಲ್ಡರ್ ಪ್ರಾಜೆಕ್ಟನ್ನು ಲಾಂಚ್ ಮಾಡ್ಬೋದಾಗಿತ್ತು. ಅಂದರೆ ಲಾಂಚ್ ಅಂತ ಹೇಳಿದರೆ ಭೂಮಿ ಪೂಜೆಯನ್ನು ಮಾಡುವಂಥದ್ದು ಮತ್ತು ಗ್ರಾಹಕರಿಂದ ಅಡ್ವಾನ್ಸ್ ಹಣವನ್ನು ತಗೊಳ್ಳಿಕ್ಕೆ ಅವಕಾಶ ಇತ್ತು. ಆದರೆ ಈ ಕಾನೂನು ಏನು ಹೇಳ್ತದೆ ಅಂತಂದರೆ, ಯಾವುದೇ ಬಿಲ್ಡರ್ ಯಾವುದೇ ಪ್ರಾಜೆಕ್ಟ್ ಇರಲಿ, ಅದು ವಸತಿ ಯೋಜನೆ ಇರ್ಬೋದು ಅಥವಾ ವಾಣಿಜ್ಯ ಯೋಜನೆ ಇರ್ಬೋದು, ಮಾರಾಟ ಮಾಡುವಂಥ ಉದ್ದೇಶಕ್ಕೋಸ್ಕರ ಒಂದು ಯೋಜನೆಯನ್ನು ಕೈಗೆತ್ತಿಕೊಂಡ್ರೆ ರೇರಾ ಸಂಸ್ಥೆಯಡಿಯಲ್ಲಿ ಕರ್ನಾಟಕ ರೇರಾ ನಿಯಂತ್ರಣ ಪ್ರಾಧಿಕಾರದಲ್ಲಿ ಆ ಯೋಜನೆಯನ್ನು ನೋಂದಣಿ ಪಡಿಸದೆ, ಅಂದರೆ ರಿಜಿಸ್ಟ್ರೇಷನ್ ಮಾಡದೆ ಯಾವುದೇ ಪ್ರಾಜೆಕ್ಟನ್ನು ಲಾಂಚ್ ಮಾಡುವಾಗಿಲ್ಲ. ಇಷ್ಟರವರೆಗೆ ಏನಾಗ್ತಿತ್ತು ಅಂದರೆ, ಆ ಉದ್ಯಮಿ ಒಂದು ಒಳ್ಳೆಯ ದಿನ, ಒಂದು ಶುಭ ದಿನವನ್ನು, ಮುಹೂರ್ತವನ್ನು ನಿಗದಿ ಮಾಡಿ ಪ್ರಾಜೆಕ್ಟನ್ನು ಲಾಂಚ್ ಮಾಡ್ಬೋದಾಗಿತ್ತು ಅವರ ಇಷ್ಟ ಪ್ರಕಾರ. ಆದರೆ ಈಗ ಈ ಲಾಂಚ್ ಮಾಡಬೇಕಾದ್ರೆ ಎಷ್ಟೋ ಕಡೆಗಳಲ್ಲಿ ಬಿಲ್ಡಿಂಗ್ ಲೈಸೆನ್ಸ್ ಆಗದೆ ಲಾಂಚ್ ಮಾಡಿದ್ದಿದೆ, ಅಡ್ವಾನ್ಸ್ ತಗೊಂಡದ್ದಿದೆ, ಸೇಲ್ ಅಗ್ರಿಮೆಂಟ್ ಮಾಡಿದ್ದಿದೆ. ಆದರೆ ಈ ಕಾನೂನು ಬಂದ ಮೇಲೆ ಕಟ್ಟಡವನ್ನು ಉದ್ದೇಶಿತ ಆ ಪ್ರಾಜೆಕ್ಟ್ ಏನಿದೆ ಆ ಯೋಜನೆಯನ್ನು ಕಡ್ಡಾಯವಾಗಿ ನೋಂದಣಿಗೊಳಿಸಬೇಕು. ಒಂದು ವೇಳೆ ನೋಂದಣಿ ಪಡಿಸದೆ ಗ್ರಾಹಕರಿಗೆ ಮಾರಾಟ ಮಾಡಲಿಕ್ಕೆ ಯತ್ನ ಮಾಡಿದರೆ, ಅಗ್ರಿಮೆಂಟ್ ಮಾಡೋದು ಬಿಡಿ, ಒಂದು ಅಡ್ವರ್ಟೈಸ್ಮೆಂಟನ್ನು ಕೂಡ ಕೊಡಲಿಕ್ಕಿಲ್ಲ, ಒಂದು ಜಾಹೀರಾತನ್ನು ಕೂಡ ಕೊಡಲಿಕ್ಕಿಲ್ಲ, ಕೊಟ್ಟ ಪಕ್ಷದಲ್ಲಿ 3 ವರ್ಷಗಳ ಶಿಕ್ಷೆಗೆ ಆತ ಗುರಿಯಾಗಬಹುದು. ಅಂದರೆ ಈ ರಿಜಿಸ್ಟ್ರೇಷನ್ ಅಂದರೆ ಏನು? ಹಾಗಾದರೆ ಯಾತಕ್ಕೋಸ್ಕರ ಈ ರಿಜಿಸ್ಟ್ರೇಷನ್ ಅದೆಲ್ಲಿ ಮಾಡೋದಾಗಿರಿ? ಇದನ್ನು ಬೆಂಗಳೂರಿನಲ್ಲಿ ಮಾಡುವಂಥದ್ದು, ಅಂದರೆ ಆನ್ಲೈನಲ್ಲಿ ಮಾಡಬೇಕು. ಈ ರಿಜಿಸ್ಟ್ರೇಷನ್ ಮಾಡುವಾಗ ಎಲ್ಲ ದಾಖಲೆಗಳನ್ನು ಪ್ರಮೋಟರ್ ಯಾರು, ಅವರ ಕಂಪನಿಯಲ್ಲಿ ಎಷ್ಟು ಜನ ಡೈರೆಕ್ಟರ್ಗಳಿದ್ದಾರೆ, ಅವರ ನೆಟ್ವರ್ತ್ ಏನು, ಅವರ ಬ್ಯಾಲೆನ್ಸ್ ಶೀಟ್ ಏನು, ಜಾಗದ ರೆಕಾರ್ಡ್ಗಳು, ಜಾಗದಲ್ಲಿ ಕೇಸುಗಳಿದೆಯಾ, ಬಿಲ್ಡಿಂಗ್ ಲೈಸೆನ್ಸ್ ಆಗಿದೆಯಾ, ಈ ಎಲ್ಲ ಸಮಗ್ರ ಮಾಹಿತಿ ಮತ್ತು ಕ್ಯಾಶ್ ಫ್ಲೋ, ಎಷ್ಟು ವರ್ಷದ ಯೋಜನೆ, ಈ ಯೋಜನೆಯಲ್ಲಿ ಪ್ರತಿ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಹಂತವನ್ನು ತಲುಪ್ತೇವೆ ಅನ್ನುವಂಥ ಸಮಗ್ರ ಮಾಹಿತಿಯನ್ನು ಆ ಪ್ರಾಧಿಕಾರಕ್ಕೆ ಸಲ್ಲಿಸಿ ರಿಜಿಸ್ಟ್ರೇಷನ್ ಮಾಡಿ ನೋಂದಣಿ ಸಂಖ್ಯೆಯನ್ನು ಪಡ್ಕೊಳ್ಬೇಕು. ನೋಂದಣಿ ಸಂಖ್ಯೆಯನ್ನು ಪಡೆಯದ ಹೊರತು ಯಾವುದೇ ರೀತಿಯಲ್ಲಿ ಮಾರಾಟವಾಗಲಿ ಅಥವಾ ಪ್ರಚಾರದ ಕಾರ್ಯದಲ್ಲಿ ಉದ್ಯಮಿ ತೊಡಗುವಂತಿಲ್ಲ. ತಾವೆಲ್ಲ ಗಮನಿಸಿರ್ಬೋದು, ಏನಂತಂದರೆ ರೇರಾ ರಿಜಿಸ್ಟರ್ಡ್ ಪ್ರಾಜೆಕ್ಟ್, ರೇರಾ ನೋಂದಣಿ ಸಂಖ್ಯೆ ಅಂತ ಅಡ್ವರ್ಟೈಸ್ಮೆಂಟ್ನಲ್ಲೇ ಬರಿತಾ ಇದ್ದಾರೆ.
ಇದರಿಂದ ಏನಾಗಿದೆ ಅಂತಂದರೆ ಹೆಚ್ಚಿನ ಉದ್ಯಮಿಗಳಿಗೆ ಲೈಸೆನ್ಸನ್ನು ಪಡೆದ ಮೇಲೆ ನೋಂದಣಿಯನ್ನು ಮಾಡಿದ ಮೇಲೇ ಈ ಲಾಂಚ್ ಮಾಡಬೇಕಾಗಿರೋದ್ರಿಂದ ಅಡ್ವಾನ್ಸ್ ಹಣ ತೊಗೊಳ್ಳಿಕ್ಕಾಗ್ತಾಯಿಲ್ಲ. ಅಡ್ವಾನ್ಸ್ ಹಣ ತಗೊಳ್ಳದೇ ಇದ್ದರೆ ಬಿಲ್ಡರ್ಗೆ ತನ್ನದೇ ಆದಂತಹ ಹಳೆಯ ಪದ್ಧತಿಯಲ್ಲಿ ಕಟ್ಟಡವನ್ನು ನಿರ್ಮಾಣ ಕಾರ್ಯವನ್ನು ಆರಂಭ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಸಮಯದಿಂದ ಉದ್ಯಮದಲ್ಲಿ ಸಣ್ಣ ಮಟ್ಟಿನ ಹಿನ್ನಡೆಯಾಗಿದೆ. ಇದು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಅಂದರೆ ಬೃಹತ್ ಪ್ರಾಜೆಕ್ಟ್ಗಳಿಗೆ ಬ್ರ್ಯಾಂಡೆಡ್ ಬಿಲ್ಡಿಂಗ್ ಕಟ್ಟುವಂಥ ಕಂಪನಿಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಿಲ್ಲ. ಯಾಕಂದರೆ ಅವರು ವ್ಯವಸ್ಥಿತವಾಗಿ ಪಾರದರ್ಶಕವಾಗಿ ಅವರು ಪ್ರೊಫೆಷನಲ್ ಆಗಿ ವೃತ್ತಿಪರತೆಯಿಂದ ಕಟ್ಟಡವನ್ನು ನಿರ್ಮಾಣ ಮಾಡ್ತಾರೆ. ಅವ್ರಿಗೆ ಯಾವುದೇ ತೊಂದರೆ ಆಗಿಲ್ಲ. ಆದರೆ ಇದ್ರ ಬಗ್ಗೆ ಸರಿಯಾದ ಜ್ಞಾನ ಇಲ್ಲದೆ ಇರುವಂತಹ 1-2 ಸಣ್ಣ ಪುಟ್ಟ ಕಟ್ಟಡವನ್ನು ಕಟ್ಟಿ ಉದ್ಯಮಿ ಅಂತ ಅನಿಸ್ಕೊಂಡಂಥವರಿಗೆಲ್ಲ ಭಾಳಷ್ಟು ತೊಂದರೆ ಆಗಿದೆ. ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ ಉದ್ಯಮಕ್ಕೆ ಇದೊಂದು ಹಿನ್ನಡೆ, ಇದು ಉದ್ಯಮಕ್ಕೆ ಹಿನ್ನಡೆ ಅಲ್ಲ, ಬದಲಾಗಿ ಈ ರೇರಾ ಕಾಯ್ದೆ ಬಂದ ಮೇಲೆ ಉದ್ಯಮ ಅತಿ ಶೀಘ್ರದಲ್ಲಿ ಒಂದು ಮುನ್ನಡೆಯನ್ನು ಕಾಯ್ದುಕೊಳ್ತದೆ. ಹೇಗಂತಂದರೆ ಇವಾಗ ಏನಾಗ್ತದೆ ಅಂದರೆ ಗ್ರಾಹಕನಿಗೆ ಒಂದು ವಿಶ್ವಾಸ ಬರ್ತದೆ. ನಾನು ಹೂಡಿಕೆ ಮಾಡಿದರೆ ಬಿಲ್ಡರ್ ನನಗೆ ಮೋಸ ಮಾಡಿದರೆ ನಾನು ರೇರಾ ಪ್ರಾಧಿಕಾರದ ಮುಂದೆ ಹೋಗಿ ದೂರನ್ನು ಸಲ್ಲಿಸ್ಬೋದು. ಪ್ರಾಜೆಕ್ಟನ್ನು ವಿಳಂಬ ಮಾಡಿದರೆ 10% ಆಫ್ ದಿ ಪ್ರಾಜೆಕ್ಟ್ ಕಾಸ್ಟ್, ಈ ಇಡೀ ಯೋಜನೆಯ 10% ದಂಡವನ್ನು ಬಿಲ್ಡರ್ ಮೇಲೆ ಹೇರಿಸ್ಬೋದು. ಬಿಲ್ಡರ್ನ ವಿರುದ್ಧ ನಾನು ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸ್ಬೋದು ಮತ್ತು ನಿಶ್ಚಿತವಾಗಿ ನನಗೆ ಪರಿಹಾರವನ್ನು ತೆಗೆದುಕೊಡಲಿಕ್ಕೆ ಒಂದು ಕಾನೂನಿನಲ್ಲಿ ಅವಕಾಶ ಇದೆ. ಇದೇನಾಗ್ತದೆ ಅಂದರೆ ಇನ್ವೆಸ್ಟರ್ ಕಾನ್ಫಿಡೆನ್ಸ್, ಹೂಡಿಕೆದಾರರ ಮತ್ತು ಗ್ರಾಹಕರ ಏನು ನಂಬಿಕೆ ಏನಿದೆ ಅದನ್ನು ಇಮ್ಮಡಿಗೊಳಿಸ್ತದೆ. ಹಾಗಾಗಿ ಅತಿ ಶೀಘ್ರದಲ್ಲೇ ರಿಯಲ್ ಎಸ್ಟೇಟ್ ಉದ್ಯಮ ಕ್ಷೇತ್ರ ಏನಿದೆ ಅದು ಮತ್ತೆ ಮುಂಚೂಣಿಗೆ ಬರಲಿದೆ. ಹಾಗಾಗಿ ಇದು ಹಿನ್ನಡೆ ಆಗಿದೆ, ಉದ್ಯಮವಾದ ನಾಶಕ್ಕೆ ಕಾರಣ ಆಗ್ತಿದೆ ಅನ್ನುವಂಥ ಒಂದು ಅನಿಸಿಕೆ ಅದು ಸರಿಯಲ್ಲ. ಹಾಗಾದರೆ ರಿಜಿಸ್ಟ್ರೇಷನ್ ಆದ ನಂತರನೇ ಆ ಬಿಲ್ಡರ್ ಹಣ ತಗೊಳ್ಬೇಕಂತ ಆಗ್ತದೆ? ಖಂಡಿತವಾಗಿಯೂ, ಕಡ್ಡಾಯವಾಗಿ. ಈಗ ಹೆಚ್ಚಿನ ಬಿಲ್ಡರ್ಗಳು ಏನು ಮಾಡ್ತಾ ಇದ್ರು ಅಂದರೆ 5 ಎಕರೆ ಯೋಜನೆ ಪ್ರದೇಶ ಆಗಿದ್ರೆ 1 ಎಕರೆಯನ್ನು ಖರೀದಿ ಮಾಡ್ತಾ ಇದ್ರು, 4 ಎಕರೆಗೆ ಎಗ್ರಿಮೆಂಟ್ ಮಾಡ್ತಾ ಇದ್ರು. ಈ 1 ಎಕರೆಯಲ್ಲಿ ಏನು ಸೈಟ್ ಮಾಡಿ ಮಾರಾಟ ಮಾಡಲಿಕ್ಕೆ ಹೊರಟಿದ್ರು ಆ ಅಡ್ವಾನ್ಸ್ನಲ್ಲಿ ಉಳಿದ 4 ಎಕರೆಯನ್ನು ಖರೀದಿ ಮಾಡ್ತಾ ಇದ್ರು. ಆ ರೀತಿಯೆಲ್ಲ ಹಣವನ್ನು ಡೈವರ್ಟ್ ಮಾಡಲಿಕ್ಕೆ ಅಥವಾ ಏನು ಬೇರೆ ಯೋಜನೆಗೆ ಅದನ್ನು ವರ್ಗಾಯಿಸಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಮತ್ತು ಯೋಜನೆ ಆಗ್ತಾ ಇದ್ದ ಹಾಗೆ ಪ್ರತಿ 3 ತಿಂಗಳಿಗೊಮ್ಮೆ ಚಾರ್ಟರ್ಡ್ ಅಕೌಂಟೆಂಟ್ ಅವರು ಯಾವ ರೀತಿಯಲ್ಲಿ ಹಣದ ಬಳಕೆ ಆಗಿದೆ ಅಂತ ಒಂದು ಸರ್ಟಿಫಿಕೇಟನ್ನು ಕೊಡಬೇಕು. ಆರ್ಕಿಟೆಕ್ಟ್ ಅವರು ಕಟ್ಟಡ ಯಾವ ಹಂತದಲ್ಲಿ ನಿರ್ಮಾಣದಲ್ಲಿದೆ, ಯಾವ ಹಂತ ತಲುಪಿದೆ ಅಂತ ಅವರು ಸರ್ಟಿಫಿಕೇಟನ್ನು ಕೊಡಬೇಕು. ಇದನ್ನು ರೇರಾ ಪ್ರಾಧಿಕಾರಕ್ಕೆ ಬಿಲ್ಡರ್ಗಳು ವರ್ಷಕ್ಕೆ 4 ಬಾರಿ ಸಲ್ಲಿಸಬೇಕು. ಮುಂಚೆ ಏನಂತಂದರೆ ಜನವರಿಯಲ್ಲಿ ಶುರು ಮಾಡ್ತೇವೆ ಅಂತ ಹೇಳಿದ್ದು ಜೂನಲ್ಲಿ ಶುರು ಮಾಡ್ಬೋದಿತ್ತು. ಜೂನ್ನಲ್ಲಿ ಇಷ್ಟು ಒಂದು 3 ಮಾಳಿಗೆ ಆಗ್ತಾ ಇದೆ ಅಂತ ಹೇಳುವಲ್ಲಿ 1 ಮಾಳಿಗೆಯೂ ಆಗದೆ ಗ್ರಾಹಕರನ್ನು ನಂಬಿಸಿಕೊಂಡು ಬರ್ತಾಯಿದ್ರು, ಕಾರಣಗಳನ್ನು ಕೊಡ್ತಾಯಿದ್ರು. ಅದಕ್ಕೆಲ್ಲ ಈಗ ಅವಕಾಶ ಇಲ್ಲ. ಮತ್ತು ಗ್ರಾಹಕರಿಂದ ಏನು ಹಣವನ್ನು ಪಡ್ಕೊಳ್ತಾರೆ ಮುಂಗಡವಾಗಿ ಅಥವಾ ಸೇಲ್ ಕನ್ಸಿಡ್ರೇಷನ್, ಅದನ್ನೊಂದು ಪ್ರತ್ಯೇಕವಾದಂಥ ಬ್ಯಾಂಕ್ ಅಕೌಂಟ್ನಲ್ಲಿ ಇಡಬೇಕು. ಒಂಥರ ಎಸ್ಕ್ರೋ ಅಕೌಂಟ್ನ ರೀತಿಯಲ್ಲಿ ಒಂದು ಪ್ರತ್ಯೇಕ ಬ್ಯಾಂಕ್ ಖಾತೆಯಲ್ಲಿಟ್ಟು ಈ ಚಾರ್ಟರ್ಡ್ ಅಕೌಂಟೆಂಟ್ ಮತ್ತು ಆರ್ಕಿಟೆಕ್ಟ್ ಅವರು ನೀಡಿರುವಂಥ ಸರ್ಟಿಫಿಕೇಟ್ನ ಆಧಾರದಲ್ಲಿ ಬ್ಯಾಂಕ್ನಿಂದ ಬಿಡುಗಡೆ ಪಡ್ಕೊಳ್ಬೇಕು. ಮುಂಚೆ ಏನಾಗ್ತಿತ್ತು ಅಂದರೆ ಎಲ್ಲ ಹಣವನ್ನು ಬಿಲ್ಡರ್ ಆ ಕಂಪನಿಯ ತನ್ನ ಖಾತೆಗೆ ವರ್ಗಾಯಿಸ್ಕೊಳ್ತಾ ಇದ್ರು. ಆದರೆ ಈಗ ಪ್ರತಿಯೊಂದು ಪ್ರಾಜೆಕ್ಟಿಗೆ ಒಂದು ಪ್ರತ್ಯೇಕ ಖಾತೆಯನ್ನು ತೆರೆದು ಆ ಖಾತೆಯ ಮೂಲಕ ಹಣವನ್ನು ವರ್ಗಾವಣೆ ಮಾಡೋದು. ಹಾಗಿದ್ರೆ ಸ್ಪೆಸಿಫಿಕ್ ಟೈಮ್ ಅಂತ ಇದೆಯಾ? 3 ಮಾಳಿಗೆ ಬಿಲ್ಡಿಂಗ್ಗೆ 6 ತಿಂಗಳು ಅಂದರೆ ಈ ಒಪ್ಪಂದದಲ್ಲಿ ಈಗ ಅದರಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ ಬಿಲ್ಡರ್ಗಳು ಮುಂಚೆ ಸಾಮಾನ್ಯವಾಗಿ 5 ವರ್ಷಗಳಲ್ಲಿ ಸಾಧಾರಣ ಒಂದು 15 ಮಾಳಿಗೆಯ ಕಟ್ಟಡವನ್ನು 5 ವರ್ಷದಲ್ಲಿ ನಾವು ನಿರ್ಮಿಸ್ತೇವೆ ಅಂತ ಹೇಳ್ತಾ ಇದ್ದವರು ಈಗ 8 ವರ್ಷದಲ್ಲಿ ನಿರ್ಮಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ 5 ವರ್ಷದಲ್ಲಿ ನಿರ್ಮಿಸ್ತೇವೆ ಅನ್ನುವಂತಹ ಮುಂಚಿನ ರೀತಿಯಲ್ಲಿ ಆ ಒಂದು ಹೇಳಿಕೆಯನ್ನು 5 ಹೇಳಿ 10 ಮಾಡ್ತಿದ್ರು. ಈಗ 8ಕ್ಕೆ ನಿಲ್ಲಿಸಲೇ, ಈಗ 8ಕ್ಕೆ ಮಾಡ್ತಿದೆ. ಯಾಕೆಂತಂದ್ರೆ ಅವ್ರಿಗೆ ಗೊತ್ತು 5ಕ್ಕೆ ಆಗುದಿಲ್ಲ ಅಂತ. ಆದ್ರೆ 5ಕ್ಕೆ ಮಾಡ್ತೇವೆ ಅಂತ ಹೇಳಿ ಗ್ರಾಹಕರಿಂದ ಹಣ ತಗೊಳ್ತಾ ಇದ್ರು ಮುಂಚೆ. ಈಗ ಏನ್ ಹೇಳ್ತಾರೆ, ಇಲ್ಲ ನಮ್ಮ ಕಟ್ಟಡ ಪೂರ್ತಿ ಆಗುದು 8 ವರ್ಷದ ನಂತರ ಅಂತ. ಅಂದ್ರೆ ಅದು ಅವರೇ ಡಿಸೈಡ್ ಮಾಡೋದು, ಬಿಲ್ಡರ್ ಡಿಸೈಡ್ ಮಾಡೋದು. ಅದಕ್ಕೇನು ಅವ್ರು ಏನು ಅಲ್ಲಿ ಒಪ್ಪಂದ ಆಗ್ತದೆ. ಗ್ರಾಹಕ ಅದಕ್ಕೆ ಬೇಕಿದ್ರೆ ಅವನು ಒಪ್ಪಂದ ಮಾಡಿಕೊಂಡು ಖರೀದಿ ಮಾಡಲಿಕ್ಕೆ ಮುಂಗಡ ಕೊಡ್ತಾನೆ, ಒಪ್ಪಂದಕ್ಕೆ ಸಹಿ ಹಾಕ್ತಾನೆ. ಇಲ್ಲದೆ ಇದ್ರೆ ಹಾಕುದಿಲ್ಲ. ಅಂದ್ರೆ ಏನಂತಂದ್ರೆ ಸತ್ಯಾಂಶಗಳು ಹೊರಗೆ ಬರ್ತಾ ಇವೆ. ಅಂದ್ರೆ ಆ ಬಿಲ್ಡರ್ 10 ವರ್ಷ ಅಂತ ಹೇಳಿದ್ರೆ 10 ವರ್ಷಕ್ಕೆ ಅದು ಅಗ್ರಿಮೆಂಟ್ ಆಗ್ತದೆ, ಮುಗಿಸ್ಲೇಬೇಕು 10 ವರ್ಷ. ಎಸ್, ಒಂದು ವೇಳೆ ವಿಳಂಬ ಆದರೆ ಪರಿಹಾರವನ್ನು ಕೊಡಬೇಕಾಗ್ತದೆ. ಡಿಲೇ ಅಂತ ನಾವೇನು ಹೇಳ್ತೇವೆ, ಡಿಲೇ ಆದಷ್ಟು ಅವಧಿಗೆ ಪರಿಹಾರವನ್ನು ಕೊಡಬೇಕು. ಫೈನನ್ನು ಬೇರೆ, ಗ್ರಾಹಕನಿಗೆ ಪರಿಹಾರ ಬೇರೆ, ಕಾಂಪನ್ಸೇಷನ್ ಬೇರೆ. ರೇರಾ ಪ್ರಾಧಿಕಾರದವರು ಉಲ್ಲಂಘನೆ ಮಾಡಿದರೆ 10% ದಂಡವನ್ನು ವಿಧಿಸಬಹುದು. ಅಂದರೆ ಈಗ
ಸುಮಾರು ಒಂದು 25 ಕೋಟಿಯ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ 2.5 ಕೋಟಿ ರೂಪಾಯಿ ದಂಡವನ್ನು ವಿಧಿಸಬಹುದು ಇವರಿಗೆ ಬಿಲ್ಡರ್ನ ಮೇಲೆ. ಹಾಗಾಗಿ ಬಿಲ್ಡರ್ಗಳಿಗೆ ಏನಾಗ್ತದೆ, ಅವರ ಮಾರ್ಜಿನ್ ಏನಿದೆ, ಪ್ರಾಫಿಟ್ ಮಾರ್ಜಿನ್, ಲಾಭದ ಒಂದು ಅಂಶ ಏನಿದೆ, ಅದು ಬಹಳಷ್ಟು ಕಡಿಮೆ ಆಗ್ತದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ, ಜಾಗರೂಕತೆಯಿಂದ ಈಗ ಒಪ್ಪಂದಗಳನ್ನು ಮಾಡ್ಕೊಳ್ತಾ ಇದ್ದಾರೆ, ಯೋಜನೆಗಳನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಅಂದರೆ ಒಂದಂತೂ ಸ್ಪಷ್ಟ, ಯಾವಾಗಲೋ ಶಿಲಾನ್ಯಾಸ ಮಾಡಿ ಯಾವಾಗಲೋ ಕಟ್ಟುವುದಿನ್ನು ನಡೆಯುವುದಿಲ್ಲ ಅಂತ ಅದು ಹೇಳಿದಲ್ಲ, ರೇರ ಇರ ಒಂದು ಹೊಸ ಯುಗ, ಇದು ರೇರಾದ ಒಂದು ಯುಗವೇ ಆರಂಭ ಆಗಿದೆ. ಹಳೆಯ ಆಟಗಳೆಲ್ಲ ನಿಂತು ಇನ್ನು ಹೊಸ ವೃತ್ತಿಪರತೆಯಿಂದ ಮಾಡುವಂಥದ್ದು, ಕಾನೂನಿನ ಚೌಕಟ್ಟಿನ ಒಳಗೆ ಮಾಡುವಂಥದ್ದು, ಇಂತಹ ವ್ಯವಸ್ಥೆ ಇನ್ನು ಸದ್ಯದಲ್ಲಿ ಜಾರಿಗೆ ಬರಲಿದೆ. ಇದು ನಿಜಕ್ಕೂ ಲಾಭ ಕಡಿಮೆ ಆಗತ್ತೆ ಅಂತ ಅನಿಸ್ತಾ ಉಂಟು ಸರ್, ಅಥವಾ ಮುಂಚೆ ಲಾಭ ಓವರ್ ಆಗ್ತಿತ್ತು, ಈಗ ಕರೆಕ್ಟಾಗಿ ಲಾಭಕ್ಕೆ ಬಂದು ಮುಟ್ಟಿದೆ ಅಂತ ಅನಿಸ್ತಾ ಉಂಟು, ಅಥವಾ ನಷ್ಟಕ್ಕೆ ಬಂದು ಮುಟ್ಟಿದೆ ಅಂತ ಅನಿಸ್ತಾ ಉಂಟು? ಎಲ್ಲಿ ಬಿಲ್ಡರ್ಸ್ ಎಲ್ಲಿ ನಿಂತಿದ್ದಾರೆ ಈಗ? ಅಲ್ಲ, ಬಿಲ್ಡರ್ಸ್ಗಳ ಮಾರ್ಜಿನ್, ಪ್ರಾಫಿಟ್ ಮಾರ್ಜಿನ್ ಏನಿದೆ, ಅದು ಹಲವಾರು ತುಂಬ ಫ್ಯಾಕ್ಟರ್ಸ್ಗಳು ಅದರಲ್ಲಿ ಒಳಗೊಳ್ಳುತ್ತದೆ. ಉದಾಹರಣೆಗೆ ಯಾವ ರೇಟ್ನಲ್ಲಿ ಅವರು ಭೂಮಿಯನ್ನು ಖರೀದಿಸ್ತಾರೆ, ಅದು ಒಂದು ಮಾನದಂಡ. ಎರಡನೇದಾಗಿ ಕಟ್ಟಡ ಎಷ್ಟರ ಮಟ್ಟಿಗೆ ಅವರಿಗೆ ಪ್ರಾಜೆಕ್ಟ್ ಫೈನಾನ್ಸ್ ಸಿಗ್ತದೆ ಬ್ಯಾಂಕ್ನಿಂದ. ಮೂರನೇದಾಗಿ ಎಷ್ಟು ಬುಕ್ಕಿಂಗ್ಸ್ ಆಗ್ತದೆ, ಎಷ್ಟು ಗ್ರಾಹಕರು ಬುಕ್ಕಿಂಗ್ಸ್ ಮಾಡ್ತಾರೆ ಸ್ಟಾರ್ಟಿಂಗ್ನಲ್ಲಿ. ಮತ್ತು ಕನ್ಸ್ಟ್ರಕ್ಷನ್ಗೆ ಬೇಕಾಗಿರೋ ಮೆಟೀರಿಯಲ್ಗಳನ್ನು ಎಷ್ಟು, ಈಗ ಉದಾಹರಣೆಗೆ ಹೊಯ್ಗೆ ಇರ್ಬೋದು, ಹಲವಾರು ಸಿಮೆಂಟ್ ಇರ್ಬೋದು, ಎಲ್ಲ ಕಬ್ಬಿಣ ಇರ್ಬೋದು, ಇವುಗಳೆಲ್ಲ ಹೇಗೆ ಸಿಗ್ತವೆ, ಮತ್ತು ಯಾವ ರೀತಿಯಲ್ಲಿ ಸರ್ಕಾರದ ಯಾವುದೇ ಕಾನೂನುಗಳು ತೊಂದರೆ ಆಗದಿದ್ದ ರೀತಿಯಲ್ಲಿ. ಉದಾಹರಣೆಗೆ ಈಗ ಬೆಂಗಳೂರಿನಲ್ಲಿ ಕೆಲವರು ಕೆರೆ ಬದಿಯಲ್ಲೆಲ್ಲ ಕಟ್ಟಡವನ್ನು ಶುರು ಮಾಡಿದ್ದಾರೆ. ಏಕಾಏಕಿಯಾಗಿ NGT ಆರ್ಡರ್ ಬಂತು, ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್, ರಾಷ್ಟ್ರೀಯ ಹಸಿರು ಮಂಡಳಿಯಿಂದ ಒಂದು ಆದೇಶ ಬಂತು. ಯಾರೆಲ್ಲ ಕಟ್ಟಡವನ್ನು ಆರಂಭ ಮಾಡಿದ್ದಾರೆ ಅವರೆಲ್ಲ ಇಷ್ಟು ಬಫರ್ ಝೋನ್ ಬಿಡಬೇಕು ಅಂತ. ಕೆಲವರು ಏನು ಮಾಡ್ತಾರೆ, 75 ಮೀಟ್ರ್ ಬಿಡಬೇಕಂತ ಹೊಸ ಕಾನೂನು ಬಂತು. ಬಟ್ ಹಳೆಯ ಕಾನೂನು ಪ್ರಕಾರ 30 ಮೀಟ್ರ್ ಬಿಟ್ಟರೆ ಸಾಕು ಅಂತಿತ್ತು. ಸೊ 30 ಮೀಟ್ರ್ ಬಿಟ್ಟರೆ ಸಾಕು ಅಂತ ಹೇಳೋರು ಆ ಕಾಲದ ಕಾನೂನಿನ ಆಧಾರದಲ್ಲಿ 30 ಮೀಟ್ರ್ ಬಿಟ್ಟು ಕಟ್ಟಲಿಕ್ಕೆ ಶುರು ಮಾಡಿದರು. NGT ಬಂದದ್ರಿಂದ ಕಟ್ಟಡ ನಿರ್ಮಾಣ ಮಾಡುವಾಗಿಲ್ಲ. ಸೊ ಅವ್ರದ್ದೆಲ್ಲ ಕೆಲವು ಪ್ರಾಜೆಕ್ಟ್ಗಳು ನಿಂತು ಹೋಗಿವೆ, ಕೆಲವು ಪ್ರಾಜೆಕ್ಟ್ಗಳಲ್ಲಿ ಲಾಭವೇ ಇಲ್ಲ, ಸಂಪೂರ್ಣ ನಷ್ಟಕ್ಕೊಳಗಾಗಿದ್ದಾರೆ. ಸೊ ಹಾಗಾಗಿ ಇನ್ನೇನಾಗ್ತದೆ ಅಂದರೆ, ಬಿಲ್ಡರ್ಗಳು ಬಹಳ ಸೈಂಟಿಫಿಕ್ ಆಗಿ, ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ, ರಿಸರ್ಚ್ ಮಾಡಿ, ಸರಿಯಾದ ರೀತಿಯಲ್ಲಿ ಕಾನೂನನ್ನು ಅಧ್ಯಯನ ಮಾಡಿ, ಎನ್ವೈರ್ಮೆಂಟಲ್ ಲಾ ಇರ್ಬೋದು, ಬಿಲ್ಡಿಂಗ್ ಲಾ ಇರ್ಬೋದು, ಈ ಎಲ್ಲ ಕಾನೂನುಗಳನ್ನು ಅಧ್ಯಯನ ಮಾಡಿ, ರಿಸ್ಕ್ ಮಿಟಿಗೇಷನ್ ಮಾಡಿ, ಕನಿಷ್ಠ ರಿಸ್ಕ್ ಅನ್ನು ತಗೊಳ್ಳುವಂಥ ರೀತಿಯಲ್ಲಿ ಪ್ರಾಜೆಕ್ಟ್ ಪ್ಲಾನ್ ಮಾಡಿ ಇನ್ನು ಕಟ್ಟಡವನ್ನು ನಿರ್ಮಾಣ ಮಾಡುವಂಥ ಕೆಲಸದಲ್ಲಿ ತೊಡಗಬೇಕಾಗ್ತದೆ. ಓಕೆ, ಇನ್ನು ಒಂದು ವೇಳೆ ತಮಗೆ ಮೋಸ ಆಗಿದೆ ಅಥವಾ ಅನ್ಯಾಯ ಆಗಿದೆ ಅಂತೇಳಿ ಗ್ರಾಹಕ ಅಂದುಕೊಂಡ್ರೆ ಕೇಸ್ ದಾಖಲಿಸಿದರೆ ನ್ಯಾಯ ಸಿಗತ್ತಾ ಆತನಿಗೆ? ಕಾನೂನು ಇದ್ದ ಮೇಲೆ ನ್ಯಾಯ ಸಿಗಲೇಬೇಕು. ಇಬಿಜಸ್ ಯುಬಿ ರೆಮಿಡಿಯಮ್ ಅಂತ ಒಂದು ಇದಿದೆ, ಎಲ್ಲಿ ಅನ್ಯಾಯ ಆಗ್ತದೋ ಅಲ್ಲಿ ನ್ಯಾಯ ಸಿಗಲೇಬೇಕು ಅಂತ ಕಾನೂನ ಒಂದು ಧ್ಯೇಯ ಅದು. ಅಲ್ಲ, ಪ್ರಭಾವಿ ಬಿಲ್ಡರ್ಗಳು, ಸಾಕಷ್ಟು ಪ್ರಭಾವ, ಹಣ ಅಥವಾ ಬೇರೆ ಬೇರೆ ರಾಜಕೀಯ ಪ್ರಭಾವ, ಅವರಿಗೆ ಅವರ ಎದುರು ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹ ಹೋರಾಡಲಿಕ್ಕೆ ಸಾಧ್ಯನಾ? ಖಂಡಿತ. ಕಾನೂನು ಮೂಲತಃ ಏನಂತಂದರೆ ಬಹಳಷ್ಟು ಉದಾಹರಣೆಗಳಿವೆ ನಮ್ಮ ಮುಂದೆ. ಏಕ ವ್ಯಕ್ತಿ ಹೋರಾಟಗಳು ಬಹಳ ಕಷ್ಟವನ್ನು ಅನುಭವಿಸಬೇಕಾಗ್ತದೆ, ಬಹಳ ನಷ್ಟವನ್ನು ಅನುಭವಿಸಬೇಕಾಗ್ತದೆ, ಬಹಳಷ್ಟು ಸಮಯ ತಗೊಳ್ಬೋದು. ಆದರೆ ಕಾನೂನು ವ್ಯವಸ್ಥೆ ಬಲಯುತವಾಗಿದ್ದರೆ, ಸರಿಯಾದ ಅನುಷ್ಠಾನ ಆಗ್ತಾ ಇದ್ದರೆ ಖಂಡಿತವಾಗಿಯೂ ಗ್ರಾಹಕ ಎಷ್ಟೇ ಪ್ರಭಾವಶಾಲಿ ಬಿಲ್ಡರ್ನ ವಿರುದ್ಧ ಸಹ ಹೋರಾಟ ಮಾಡ್ಬೋದು. ಅದೇ ಕಾನೂನಿನ ಉದ್ದೇಶ ಕೂಡ. ಯಾರು ವೀಕ್ ಇದ್ದಾರೆ ನೋಡಿ, ಯಾರು ಸಮಾಜದಲ್ಲಿ ಕಡೆಯ ವ್ಯಕ್ತಿ ಇದ್ದಾನೆ, ಯಾರು ಒಬ್ಬ ಏನು ಹೇಳ್ತಾರೆ ಅನ್ಯಾಯಕ್ಕೊಳಗಾದಂಥ ವ್ಯಕ್ತಿ ಇದ್ದಾನೆ, ಆತನನ್ನು ಸಮಾನ ವೇದಿಕೆಯಲ್ಲಿ ಕೂತ್ಕೊಳ್ಳಿಸುವಂಥ ಕೆಲಸ ಕಾನೂನು ಮಾಡ್ತದೆ. ಆತ ನ್ಯಾಯಾಲಯದ ಮುಂದೆ ಬಂದಾಗ ಎಷ್ಟೇ ದೊಡ್ಡ ಬಿಲ್ಡರ್ ಇರಲಿ, ಇವನು ಎಷ್ಟೇ ಸಾಮಾನ್ಯ ವ್ಯಕ್ತಿ ಇರಲಿ, ಕಾನೂನಿನ ಮುಂದೆ, ನ್ಯಾಯಾಧೀಶರ ಮುಂದೆ ಇಬ್ಬರಿಗೆ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಸಿಗ್ತದೆ. ಸೊ ಹಾಗಾಗಿ ಈತನ ಬಳಿಯಲ್ಲಿ ಸಾಕ್ಷ್ಯಾಧಾರಗಳಿದ್ದರೆ, ದಾಖಲೆಗಳಿದ್ದರೆ ಮತ್ತು ಸಮರ್ಥವಾಗಿ ತನ್ನ ವಾದ ಮಂಡನೆಯನ್ನು ಮಾಡಿದರೆ ಖಂಡಿತವಾಗಿಯೂ ನ್ಯಾಯಾಂಗ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯವನ್ನು ಕೊಡ್ತದೆ, ಸಿಕ್ಕೇ ಸಿಗ್ತದೆ. ಸರ್, ಹಾಗಾದರೆ ಆಗ ನೀವು ಒಂದು ಹೇಳಿದ್ರಿ 3 ಮಾಳಿಗೆದ್ದು ಲೈಸೆನ್ಸ್ ಇರುತ್ತೆ, 5 ಕಟ್ಟಿರ್ತಾರೆ ಅಥವಾ ಪೆಂಟ್ ಹೌಸ್ ಕಟ್ಟಿರ್ತಾರೆ ಅಂತ. ಅದು ಪಾಲಿಕೆ ಕೂಡ ಗೊತ್ತಿರ್ತಲ್ಲ, ಸ್ಥಳೀಯ ಆಡಳಿತ. ದುರಂತ ಏನಂತ ತಾವು ಬಹಳ ಒಂದು ಪ್ರಸ್ತುತವಾಗಿರುವಂಥ ಪ್ರಶ್ನೆಯನ್ನು ಕೇಳಿದ್ರಿ. ಇಂತಹ ಒಂದು ಅನಧಿಕೃತ ಕಟ್ಟಡ ಇರ್ಬೋದು ಅಥವಾ ಅಕ್ರಮ ಕಟ್ಟಡಗಳನ್ನು ಪಾಲಿಕೆಯವರೇ ನಿಯಂತ್ರಣ ಮಾಡ್ಬೋದು. ಅವರು ನಿಯಂತ್ರಣ ಮಾಡದೇ ಇರೋದ್ರಿಂದ ಇಂತಹ ಗ್ರಾಹಕರಿಗೆ ಅನ್ಯಾಯಗಳಾಗ್ತಾ ಇರುವಂಥದ್ದು. ಯಾಕಂದರೆ 3 ಮಾಳಿಗೆಗೆ ಲೈಸೆನ್ಸ್ ಕೊಟ್ಟರೆ ಅಥವಾ 5 ಮಾಳಿಗೆಗೆ ಲೈಸೆನ್ಸ್ ಕೊಟ್ಟರೆ 6ನೇ ಮಾಳಿಗೆ ಕಟ್ಟಡವನ್ನು ಕಟ್ಟುವಾಗ ಆ ವ್ಯಾಪ್ತಿಯ ATPO, ಅಸಿಸ್ಟೆಂಟ್ ಟೌನ್ ಪ್ಲಾನಿಂಗ್ ಆಫೀಸರ್ ಯಾರಿದ್ದಾರೆ ಅವರಿಗೆ ಮಾಹಿತಿ ಸಿಗ್ತದೆ. ನೆರೆಕರೆಯವರು ತಿಳಿಸ್ಬೋದು ಅಥವಾ ಅವರೇ ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತಾರೆ. ಆದರೆ ಅವರು ಅದನ್ನು ನಿಲ್ಲಿಸೋದಿಲ್ಲ. ಎಷ್ಟೋ
ಸಂದರ್ಭಗಳಲ್ಲಿ ನೀವು ಕಟ್ಕೊಂಡು ಹೋಗಿ ಮತ್ತೆ ನೋಡುವ ಅನ್ನುವಂತಹ ಶಾಮೀಲಾಗಿರುವಂಥ ಪ್ರಕರಣಗಳು ವರದಿಯಾಗಿವೆ. ಡೆಮೊಲಿಷನ್ ಅಂತದ್ದು ಆಗ್ತದ? ಡೆಮೊಲಿಷನ್ ಕಾನೂನಿದೆ. ಡೆಮೊಲಿಷನ್ಗಳು ನಿರೀಕ್ಷೆ ಮಾಡಿದಷ್ಟು ಬಿಲ್ಡಿಂಗ್ಗಳು ಡೆಮೊಲಿಷನ್ ಆಗಲಿಲ್ಲ. ಸಾಮಾನ್ಯವಾಗಿ ಅಂತ ಒಂದು ಗಟ್ಸ್ ಅಥವಾ ಇಚ್ಛಾಶಕ್ತಿ ತೋರಿಸ್ತಿಲ್ಲ. ಇಚ್ಛಾಶಕ್ತಿ ಈ ಸ್ಥಳೀಯ ಆಡಳಿತ ಸಂಸ್ಥೆ ಏನಿದೆ ಹೆಚ್ಚು ಕಡಿಮೆ ವಿಫಲ ಅಂತ ನನ್ನ ಅನಿಸಿಕೆ. ಈಗ ಸರ್ಕಾರದಲ್ಲಿ 3 ಸರ್ಕಾರ ಇದೆ: ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಆಡಳಿತ ಸರ್ಕಾರ. ಕೇಂದ್ರ ಸರ್ಕಾರ ಬಹಳಷ್ಟು ಬಲಿಷ್ಠ ಮತ್ತು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಈ ಸ್ಥಳೀಯ ಆಡಳಿತ ಸರ್ಕಾರ ಅಂತ ಏನಿದೆ ಇದು ಒಂದು ರೀತಿಯಲ್ಲಿ ನನ್ನ ಅಬ್ಸರ್ವೇಷನ್ ಏನಂತಂದ್ರೆ ಅದು ಡಿಸಾಸ್ಟ್ರಸ್ ಅದು. ಓಕೆ, ಎಸ್, ಆ ಬಗ್ಗೆ ಚರ್ಚೆ ಮಾಡ್ತೀವಿ. ಇನ್ನು ರೇರಾ ಜಾರಿಗೆ ಬಂದ ನಂತರ ಗ್ರಾಹಕನಿಗೆ ಆಗಿರುವಂಥ ಲಾಭ ಏನು, ಆತ ಯಾವ ರೀತಿಯಲ್ಲಿ ಸೇಫ್ ಆಗಿದ್ದಾನೆ ಈಗ, ಮತ್ತು ಆತನ ಸೇಫ್ನಿಂದಾಗಿ ಈ ಉದ್ಯಮಕ್ಕೆ ಲಾಭ ಜಾಸ್ತಿ ಆಗುವ ಚಾನ್ಸ್ ಇದೆ, ಅಂದರೆ ಖರೀದಿಸುವಂಥ ಶಕ್ತಿ ಅಥವಾ ಧೈರ್ಯ ಜಾಸ್ತಿ ಬಂದರೆ ಹೇಗೆ ಇದು ಲಾಭವಾಗಿ ಪರಿಣಮಿತ ಆಗುತ್ತೆ, ಈ ಬಗ್ಗೆ ಚರ್ಚೆ ಮಾಡ್ತೀವಿ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ 10 ನಿಮಿಷಗಳ ಅವಧಿಯಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ ಐಸ್ ಕ್ರೀಮ್ ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆ್ಯಕ್ಟ್ ರೇರಾ, ತುಂಬ ಚಿಕ್ಕದಾಗಿ ಶಾರ್ಟ್ ಆಗಿ ಕಿವಿಗೆ ಕೇಳಿಸುವಂಥ ಇಂಪಾಗಿರುವಂಥ ಶಬ್ದ, ಆದರೆ ಇದು ಬಹಳ ಕಠಿಣವಾಗಿ ಇದು ಕಾಯ್ದೆ ಜಾರಿಗೆ ಬಂದಿರುವುದರಿಂದ ಗ್ರಾಹಕನಿಗಂತೂ ಒಂದಿಷ್ಟರ ಮಟ್ಟಿಗೆ ಸೇಫ್ ಆಗಿದೆ. ಮುಂಚೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕೈಗೆ ಏನು ಸಿಕ್ಕಿದ್ದನ್ನು ಖರೀದಿಸುವಂಥ ಅನಿವಾರ್ಯತೆ ಇತ್ತು, ಅಥವಾ ದೂರದ ಬೆಟ್ಟ ನುಣ್ಣಗೆ ಎನ್ನುವ ರೀತಿಯಲ್ಲಿ ಆತನಿಗೆ ಭ್ರಮೆ ಆಗ್ತಾ ಇತ್ತು. ಆದರೆ ಈಗ ಅಲ್ಲ, ಈಗ ಆತ ಮುಟ್ಟಿ ನೋಡ್ಬೋದು ಅಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಜಾರಿ ತಂದಿದೆ. 1 ವರ್ಷ ಇವತ್ತಿಗೆ ಕಂಪ್ಲೀಟ್ ಆಗುತ್ತೆ. ಆದರೆ ಪ್ರಶ್ನೆ ಇರೋದು, ಇವತ್ತಿಗೂ ಕೂಡ ಗ್ರಾಹಕನಿಗೆ ಇದರಿಂದ ಲಾಭ ಬರ್ತಾ ಇದೆಯಾ, ಅಂದರೆ ಅವನಿಗೆ ಅಡ್ವಾಂಟೇಜ್ ಆಗಿದೆಯಾ ರೇರಾ ಎನ್ನುವಂಥ ಒಂದು ಕಾಯ್ದೆ ಜಾರಿಗೆ ಬಂದ ಬಳಿಕ? ಸೊ ಆಗಿದೆ ಸರ್, ಅಡ್ವಾಂಟೇಜ್ ಆಗಿದೆ ಅಂತ ಒಪ್ಕೊಳ್ತೀರಾ? ಆಗಿದೆ, ಖಂಡಿತವಾಗಿಯೂ ಬಹಳಷ್ಟು ಅಡ್ವಾಂಟೇಜಸ್ ಇದೆ, ಇದರಿಂದ ಬೆನಿಫಿಟ್ಸ್ ಆಗಿದೆ. ಮುಖ್ಯವಾಗಿ ಬಿಲ್ಡರ್ಗಳ ಜೊತೆಯಲ್ಲಿ ಮಾಡ್ಕೊಳ್ತಿದ್ದಂಥ ಒಪ್ಪಂದಗಳಲ್ಲಿ ಪಾರದರ್ಶಕತೆ ಇದ್ದಿರಲಿಲ್ಲ. ಒಂದು ಜಾಗದಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡ್ತಾರೆ, ಆ ಜಾಗಕ್ಕೆ ಸಂಬಂಧಪಟ್ಟು ಕೋರ್ಟಲ್ಲಿ ಕೇಸ್ ಇರ್ತಾ ಇತ್ತು. ಆ ಕೇಸ್ ಇರುವಂಥದ್ದು ಬಿಲ್ಡರ್ಗಳಿಗೆ ಮಾತ್ರ ಗೊತ್ತಿತ್ತು, ಪ್ರವರ್ತಕನಿಗೆ ಗೊತ್ತಿತ್ತು, ಆದರೆ ಗ್ರಾಹಕನಿಗೆ ಗೊತ್ತಿರಲಿಲ್ಲ. ಕಟ್ಟಡ ಕಟ್ತಾ ಇರುವಂಥ ಹಂತದಲ್ಲಿ ಎಷ್ಟೋ ಕಟ್ಟಡಗಳು ನ್ಯಾಯಾಲಯದ ತಡೆಯಾಜ್ಞೆಯಿಂದಾಗಿ ಕಟ್ಟಡಗಳು ನಿಂತು ಹೋಗಿದೆ. ಓಕೆ, ಅಂದರೆ ಇವರು ರಿಸ್ಕ್ ತೆಗೆದುಕೊಂಡು ಅದನ್ನು ಜಾಗ ಖರೀದಿ ಮಾಡ್ತಾ ಇದ್ದಾರೆ. ಹೌದು, ಸಾಮಾನ್ಯವಾಗಿ ಬಿಲ್ಡರ್ಗಳು ಎಲ್ಲರೂ ಅಂತ ಹೇಳೋದಿಲ್ಲ ನಾನು, ಒಂದು ವರ್ಗದ ಬಿಲ್ಡರ್ಗಳು ಲಿಟಿಗೇಟೆಡ್ ಲ್ಯಾಂಡ್ ಅಥವಾ ಏನು ವ್ಯಾಜ್ಯಗಳಲ್ಲಿ ಇರುವಂಥದ್ದೇ ಜಾಗವನ್ನು ಖರೀದಿಸಿ ಅಥವಾ ಜಾಯಿಂಟ್ ವೆಂಚರ್ ಮಾಡಿಕೊಂಡು ಪ್ರಾಜೆಕ್ಟ್ ಮಾಡ್ತಾಯಿದ್ರು. ಕಾರಣ ಏನಂತಂದರೆ, ಈ ಕೋರ್ಟಲ್ಲಿ ಕೇಸಲ್ಲಿರುವಂಥ ಜಾಗದಲ್ಲಿ ಕಟ್ಟಡವನ್ನು ಕಟ್ಟುವಂಥ ಒಂದು ಒಪ್ಪಂದ ಮಾಡಿಕೊಂಡ್ರೆ ಅಥವಾ ವ್ಯವಹಾರ ಕುದುರಿಸಿದರೆ ಅದು ಮಾರ್ಕೆಟ್ ಬೆಲೆಗಿಂತ ತುಂಬ ಕಡಿಮೆಗೆ ಸಿಗ್ತಾ ಇತ್ತು. ಅಂದರೆ ಮಾರೋರೊಮ್ಮೆ ಹೋಗಲಿ ಅಂತೇಳಿ. ಹೌದು ಹೌದು ಹೌದು. ಸೊ ಒಂದು ಕಾಲ ಇತ್ತು, ಲಿಟಿಗೇಷನಲ್ಲಿ ಇರುವಂಥ ಜಾಗವನ್ನೇ ಹುಡುಕುವಂಥ ಒಂದು ಕಾಲ ಇತ್ತು ಬಿಲ್ಡರ್ಗಳು. ಒಂದು 20 ಸೆಂಟ್ಸ್, 30 ಸೆಂಟ್ಸ್, 40 ಸೆಂಟ್ಸ್ ಅಲ್ಲ, ಇವನ್ ಎಕರೆಗಟ್ಟಲೆ ಜಾಗ ಕೂಡ ಬಹಳಷ್ಟು 10-20 ಎಕರೆಗಳಷ್ಟು. ನಾನು ಬೆಂಗಳೂರಿನ ಅಥವಾ ಸುತ್ತಮುತ್ತಲ ಉದಾಹರಣೆಯನ್ನು ತಗೊಳ್ಳುವಂಥದ್ದು ಲಿಟಿಗೇಟೆಡ್ ಲ್ಯಾಂಡ್. ಮತ್ತು ಲ್ಯಾಂಡಲ್ಲಿ ಭೂಮಿಯಲ್ಲಿ ವ್ಯಾಜ್ಯಗಳು ಇಲ್ಲದೇ ಇರುವಂಥ ಭೂಮಿ ಇಲ್ಲ ಅನ್ನುವಂಥದ್ದು ಅವರ ವಾದ ಕೂಡ ಆಗಿತ್ತು. ಅದು ಈಗೇನಾಗಿದೆ ಅಂದರೆ, ಗ್ರಾಹಕನಿಗೆ ಏನಾಗ್ತಿತ್ತು, ಒಬ್ಬ ದುಬೈಯಿಂದ ಕೂತ್ಕೊಂಡು ಬುಕ್ಕಿಂಗ್ ಮಾಡ್ತಾನೆ. ಇಲ್ಲಿ ಬಿಲ್ಡರ್ಗಳು ಏನು ಮಾಡ್ತಾರೆ, ಒಂದು ಪ್ರಾಜೆಕ್ಟನ್ನು ಲಾಂಚ್ ಮಾಡ್ತಾರೆ ದುಬೈಯಲ್ಲಿ ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ. ಸಾಮಾನ್ಯವಾಗಿ 7 ಸ್ಟಾರ್ ಹೋಟೆಲ್ಗಳಲ್ಲಿ ಅಲ್ಲಿ ಒಂದು ಪ್ರಮೋಷನ್ ಅಂತ ಇಟ್ಕೊಳ್ತಾ ಇದ್ರು. ಈ ಗ್ರಾಹಕರನ್ನೆಲ್ಲ ಅಲ್ಲಿ ಕರೆಸ್ತಾ ಇದ್ರು. ಗ್ರಾಹಕರು ಅಂದರೆ ಏಜೆಂಟ್ಗಳನ್ನು ಕರೆಸ್ತಾ ಇದ್ರು. ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ, ಈ ಮಿಡ್ಲ್ ಈಸ್ಟ್ನಲ್ಲಿ ಈ ಕೆಲವರು ಹೋಮ್ ಮೇಕರ್ಸ್ ಲೇಡೀಸ್ ಅಥವಾ ಬೇರೆ ಬೇರೆ ಕೆಲಸ ಮಾಡುವವರು, ಕಾಂಟ್ಯಾಕ್ಟ್ ತುಂಬ ಇರುವವರು, ತುಂಬ ಪ್ರಭಾವಶಾಲಿಯಾಗಿರುವವರು, ತುಂಬ ಸಂಪರ್ಕ ಇರುವಂತಹ ವ್ಯಕ್ತಿಗಳನ್ನು 7 ಸ್ಟಾರ್ ಹೋಟೆಲ್ಗೆ ಕರೆದು ಪಾರ್ಟಿ ಕೊಡ್ತಾಯಿದ್ರು. ಪಾರ್ಟಿ ಕೊಟ್ಟು ಒಂದು ಅಪಾರ್ಟ್ಮೆಂಟ್ ಬುಕ್ ಮಾಡಿದರೆ ಅವರಿಗೆ 5 ಲಕ್ಷ ರೂಪಾಯಿ ಕಮಿಷನ್, 2 ಮಾಡಿದರೆ 10 ಲಕ್ಷ. ಹುಡುಗಿಯರಿಗೆ ಹಂಗೆ ಸರಿ. ಮಹಿಳೆಯರಿಗೆ, ಪ್ರಭಾವಶಾಲಿ ವ್ಯಕ್ತಿಗಳಿಗೆ, ಅಲ್ಲಿ ಕೆಲವು ಮಹಿಳಾ ಕ್ಲಬ್ಗಳು ಇರ್ತಾ ಇದ್ವು, ಸಾಂಸ್ಕೃತಿಕ ಸಂಘಟನೆಗಳು ಇರ್ತಾ ಇದ್ವು,
ಊರಿನವರು, ಈಗ ಸಮುದಾಯದ ಸಂಘಟನೆಗಳು, ಈ ಥರದೆಲ್ಲ ಪ್ರಭಾವ ವ್ಯಕ್ತಿಗಳು ಕೆಲವರೆಲ್ಲ ಇರ್ತಾಯಿದ್ರು. ಅವರಿಗೆ ಬಹಳಷ್ಟು ಒಂದು ಲಾಭದ ಆಮಿಷವನ್ನು ಒಡ್ಡಿ ಅವರಿಗೆ ಕಮಿಷನನ್ನು ಕೊಟ್ಟು ಗ್ರಾಹಕರನ್ನು ಸೆಳೀತಾಯಿದ್ರು. ದುಬೈಯಿಂದನೇ ಬುಕ್ ಮಾಡ್ತಾಯಿದ್ರು, ದುಬೈಯಲ್ಲೇ ಎಗ್ರಿಮೆಂಟ್ ಸೈನ್ ಮಾಡ್ತಾಯಿದ್ರು, ದುಬೈಯಲ್ಲೇ ಹಣ ಟ್ರಾನ್ಸ್ಫರ್ ಆಗ್ತಾಯಿತ್ತು. ಸೊ ಅಂಥವ್ರು ಏನು ಮಾಡ್ತಾಯಿದ್ರು ಅಂತಂದರೆ ಬ್ಲೈಂಡ್ ಆಗಿ, ಅಂದರೆ ಕಣ್ಣು ಮುಚ್ಚಿ ಇವರು ತೋರಿಸಿರುವಂಥ ದಾಖಲೆಗಳನ್ನು ಸತ್ಯ ಅಂತ ನಂಬಿಕೊಂಡು ಒಪ್ಪಂದ ಮಾಡ್ತಾಯಿದ್ರು. ಇಲ್ಲಿ ಕೋರ್ಟಲ್ಲಿ ಕೇಸ್ ಇರುವಂಥದ್ದು ಅವ್ರಿಗೆ ಗೊತ್ತಾಗ್ತಿರಲಿಲ್ಲ. ಇವಾಗ ಏನಾಗಿದೆ, ರೇರಾ ಬಂದ ಮೇಲೆ ಒಂದು ಜಾಗಕ್ಕೆ ಸಂಬಂಧಪಟ್ಟು ಯಾವುದೇ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯಲ್ಲಿ ಲಿಟಿಗೇಷನ್ ಇದ್ದರೆ ಅದನ್ನು ಅಫಿದಾವಿತ್ ಮೂಲಕ ಬಿಲ್ಡರ್ ಘೋಷಣೆ ಮಾಡಬೇಕು. ಇಷ್ಟು ಕೇಸ್ ಕೋರ್ಟಲ್ಲಿ ಪೆಂಡಿಂಗ್ ಇದೆ, ಯಾವುದೇ ಒಂದು ಅಂಶವನ್ನು ಮರೆಮಾಚುವಾಗಿಲ್ಲ, ಸಪ್ರೆಸ್ ಮಾಡುವಾಗಿಲ್ಲ. ಇದು ಬಹಳ ಒಂದು ಇಂಪಾರ್ಟೆಂಟ್, ಅಂದರೆ ಪಾರದರ್ಶಕತೆ. ಮತ್ತು ಆ ಕಟ್ಟಡಕ್ಕೆ ಮತ್ತು ಭೂಮಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು, ಎಲ್ಲ ಮಾಹಿತಿಯನ್ನು ಗ್ರಾಹಕನಿಗೆ ಕಡ್ಡಾಯವಾಗಿ ಒದಗಿಸಬೇಕು ಅಂತ ಕಾನೂನಲ್ಲಿ ಹೇಳ್ತದೆ. ರೇರಾದಲ್ಲಿ ಮುಂಚೆ ಬಿಲ್ಡರ್ಗಳಲ್ಲಿ ಹೋಗಿ ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಿದರೆ ಗ್ರಾಹಕರು, ಕೆಲವರು ಏನು ಮಾಡ್ತಾರೆ, ಸ್ವಲ್ಪ ತಿಳುವಳಿಕೆ ಇರುವಂಥ ಗ್ರಾಹಕರು ವಕೀಲರ ಹತ್ರ ಹೋಗಿ ಕಾನೂನು ಸಲಹೆಯನ್ನು ಪಡ್ಕೊಳ್ತಾ ಇದ್ರು. ವಕೀಲರು ಹೇಳ್ತಿದ್ರು, ನೋಡಿ ಈ ಥರ ಎಲ್ಲ ದಾಖಲೆಗಳನ್ನು ತೊಗೊಂಡು ಬನ್ನಿ, ನನಗೆ ಟೈಟಲ್ ಸ್ಕ್ರೂಟಿನಿ ಮಾಡಬೇಕು ಅಂತ ಹೇಳ್ತಾಯಿದ್ರು. ಆವಾಗ ಏನು ಮಾಡ್ತಾಯಿದ್ರು, ಒಂದು ಅವರ ವಕೀಲರು, ಬಿಲ್ಡರ್ಗಳ ವಕೀಲರಿಂದ ಒಂದು ಲೀಗಲ್ ಒಪಿನಿಯನ್ ಮುಂಚೆ ತಯಾರು ಮಾಡಿ ಇಟ್ಕೊಳ್ತಾಯಿದ್ರು. ನೋಡಿ, ಬಹಳ ಪ್ರಸಿದ್ಧ ವಕೀಲರು ಇವರು, ನಗರದ ಖ್ಯಾತ ವಕೀಲರು, ಒಂದು 2-3 ಅವರು ಯಾವಾಗಲೂ ಬಿಲ್ಡರ್ಗಳ ಪರವಾಗಿಯೇ ಒಪಿನಿಯನ್ ಕೊಡುವಂಥವ್ರು. ನಾವು ಅವರಿಗೆ ಆನ್ ದ ರೋಲ್ಸ್ ಆಫ್ ದಿ ಬಿಲ್ಡರ್ಸ್ ಅಂತ ಹೇಳ್ತೇವೆ. ಅವರ ಒಪಿನಿಯನ್ಗಳನ್ನು ಬಹಳ ದೊಡ್ಡ ಫೈಲ್ ಮಾಡಿ ಕೊಡ್ತಾಯಿದ್ರು. ಒಪಿನಿಯನ್ ಜೊತೆಯಲ್ಲಿ ಎಲ್ಲ ಒಂದು 200-300 ಪುಟಗಳ ದಾಖಲೆ. ಅಂದರೆ ಈ ಗ್ರಾಹಕ ಓದಬಾರ್ದು, ಅವನಿಗೆ ಅಷ್ಟು ಸುಲಭದಲ್ಲಿ ಓದಲಿಕ್ಕೆ ಆಗಬಾರ್ದು, ಓದಿದರೂ ಅರ್ಥ ಆಗಬಾರ್ದು. ನೋಡಿ, ಇಷ್ಟು ದೊಡ್ಡ ಖ್ಯಾತ ವಕೀಲರು ಕೊಟ್ಟಿದ್ದಾರೆ. ಇನ್ನೇನಿದೆ, ಪ್ರಾಜೆಕ್ಟ್ ಲೋನ್ ಇದೆ, ಪ್ರಾಜೆಕ್ಟ್ ಲೋನ್ ಅಂತ ಹೇಳ್ತಾರೆ. ಪ್ರಾಜೆಕ್ಟ್ ಲೋನ್ ಅನ್ನೋಂಥ ಕಲ್ಪನೆಯೇ ಬೇರೆ. ಅದು ಪ್ರಾಜೆಕ್ಟ್ ಮಾಡಲಿಕ್ಕೆ ಉದ್ಯಮಿಗೆ ಕೊಡುವಂಥದ್ದು. ಅದಕ್ಕೆ ಬೇರೆ ಬೇರೆ ಜಾಗಗಳನ್ನು ಅಥವಾ ಬೇರೆ ಡೆಪಾಸಿಟ್ಗಳನ್ನು, ಬೇರೆ ಸೆಕ್ಯೂರಿಟಿಗಳನ್ನು ಬ್ಯಾಂಕ್ನವ್ರು ತೊಗೊಂಡಿರ್ತಾರೆ. ಸೊ ಇಂಥ ಬ್ಯಾಂಕ್ನಿಂದ ಲೋನ್ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿಕೊಂಡು ಕೊಡ್ತಾಯಿದ್ರು. ದಾಖಲೆಗಳನ್ನು ಕೇಳಿದ್ರೆ ದಾಖಲೆಗಳನ್ನು ಪೂರ್ತಿಯಾಗಿ ಕೊಡ್ತಾ ಇರಲಿಲ್ಲ. ಆದರೆ ಇವಾಗ ಹಾಗಲ್ಲ. ಲೈಸೆನ್ಸ್, ರಿವೈಸ್ಡ್ ಲೈಸೆನ್ಸ್, ಅಪ್ರೂವ್ಡ್ ಪ್ಲ್ಯಾನ್, ರಿವೈಸ್ಡ್ ಅಪ್ರೂವ್ಡ್ ಪ್ಲ್ಯಾನ್, ಎಲ್ಲ ದಾಖಲೆಗಳನ್ನು ಕಡ್ಡಾಯವಾಗಿ ಗ್ರಾಹಕನಿಗೆ ಒದಗಿಸಬೇಕು ಅಂತಿದೆ. ಮೂರನೇದಾಗಿ ಈ ಟೈಟಲ್ ಏನಿದೆ, ನಾವು ಬೆಂಗಳೂರಲ್ಲಿ ಕೇಳ್ತೇವೆ, ಬಹಳ ಮೋಸ ಆಗ್ತದೆ. ಬೆಂಗಳೂರಿನಲ್ಲಿ ಭಾಳಷ್ಟು ಮೋಸಗಳಾಗ್ತವೆ. ಟೈಟಲ್ಗೆ ಇನ್ಶೂರೆನ್ಸ್ ಮಾಡಬೇಕು ಅಂತ ಈ ಕಾನೂನಲ್ಲಿ ಕಡ್ಡಾಯ ಮಾಡಿದ್ದಾರೆ. ಟೈಟಲ್ಗೆ ಇನ್ಶೂರೆನ್ಸ್ ಅಂದರೆ, ಒಂದು ವೇಳೆ ಯಾರಾದರೂ ಕೇಸ್ ಹಾಕಿದರೆ ಇದರ ಟೈಟಲ್ ನ್ಯಾಯಾಲಯದಲ್ಲಿ ಪ್ರಶ್ನೆಗೊಳಗಾಗಿ ಬಿಲ್ಡರ್ ಸೋತೋದ್ರೆ ಅದರಿಂದ ಆಗುವಂಥ ನಷ್ಟವನ್ನು ಕೊಡಲಿಕ್ಕೆ ಇನ್ಶೂರೆನ್ಸ್ ತಗೊಳ್ಬೇಕು ಅಂತ ಒಂದು ಪರಿಕಲ್ಪನೆಯನ್ನು ಈ ಕಾಯ್ದೆಯಲ್ಲಿ ಅಳವಡಿಸಲಾಗಿದೆ. ಇದರಿಂದಾಗಿ ಗ್ರಾಹಕನಿಗೆ ಬಹಳಷ್ಟು ಸೇಫ್ಟಿ ಬಂತು, ಬಹಳಷ್ಟು ಆತನ ಹೂಡಿಕೆ ಏನಿದೆ ಅದು ಬಹಳ ಸೇಫ್ ಇವಾಗ. ಆ ದೃಷ್ಟಿಯಿಂದ ಏನು ಬೆನಿಫಿಟ್ ಅಂತ ತಾವೇನು ಕೇಳಿದಿರಿ, ಈ ಕಾನೂನು ಒಂದು ರೀತಿಯಲ್ಲಿ ವರದಾನ. ಗ್ರಾಹಕನ ಪಾಲಿಗೆ ಅತ್ಯುತ್ತಮವಾದಂಥ ಒಂದು ಶಾಸನವನ್ನು ಮಾಡಿದ್ದಾರೆ. ಈ ಕಾನೂನನ್ನು ರೂಪಿಸಿದ್ರು, ಇದನ್ನು ಜಾರಿಗೊಳಿಸಲಿಕ್ಕೆ ಬಿಲ್ಡರ್ಗಳ ಕಡೆಯಿಂದ ಮತ್ತು ಒಂದು ಸ್ಥಾಪಿತ ಹಿತಾಸಕ್ತಿಯ ಕಡೆಯಿಂದ ಭಾಳಷ್ಟು ಲಾಬಿ ಇದ್ದು ಇದನ್ನು ಸುದೀರ್ಘವಾಗಿ ಎಳ್ಕೊಂಡು ಬರ್ತಾ ಇದ್ರು, ಇದನ್ನು ಜಾರಿಗೆ ತರಬಾರ್ದು ಅಂತ. ಆದರೆ ವೆಂಕಯ್ಯ ನಾಯ್ಡುರವರು ಕೇಂದ್ರ ಸಚಿವರಾಗಿದ್ದಾಗ, ವಸತಿ ಸಚಿವರಾಗಿದ್ದಾಗ ಬಹಳ ದೃಢವಾದಂಥ ಒಂದು ತೀರ್ಮಾನ ತೆಗೆದುಕೊಂಡು, ದಿಟ್ಟ ನಿಲುವನ್ನು ತೆಗೆದುಕೊಂಡು, ನಾನು ಇದನ್ನು ಅನುಷ್ಠಾನ ಮಾಡಿಯೇ ಬಿಡ್ತೇನೆ ಅಂತ ಅನುಷ್ಠಾನವನ್ನು ಮಾಡಿಯೇ ಬಿಟ್ಟು. ಹಾಗಾದರೆ ಈಗ ಬ್ಲ್ಯಾಕ್ ಮನಿ ಏನೋದಿಲ್ಲ ಅಂತ ಅನ್ಕೊಳ್ಬೋದು. ಏನು ಈಗ ರ್ಯಾರಾದಲ್ಲಿ 50 ಲಕ್ಷಕ್ಕೆ ಒಂದು ಫ್ಲ್ಯಾಟ್ ಇದ್ದರೆ 50 ಲಕ್ಷ ವೈಟಲ್ಲೇ ಕೊಡಬೇಕು ಅಂತ ಉಂಟು, ಅದು ಈಗ ಸಹ 35-15 ಹಾಗೆ ನಡೀತಾ ಉಂಟು ರ್ಯಾರಾ ಬಂದ. ಈ ಬ್ಲ್ಯಾಕ್ ಅನ್ನುವಂಥದ್ದಕ್ಕೆ ತನ್ನದೇ ಆದಂಥ ವಿವಿಧ ಮುಖಗಳಿವೆ. ನಮಗೆ ಕೆಲವು ಮುಖಗಳು ಮಾತ್ರ ಕಾಣಿಸ್ತವೆ. ಹಾಗೆ ಬ್ಲ್ಯಾಕ್ ಈಗಲೇ ತಕ್ಷಣವೇ ಸಂಪೂರ್ಣವಾಗಿ ಅದು ನಿಂತು ಹೋಗ್ತದೆ ಅಂತ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಈ ಬ್ಲ್ಯಾಕ್ ಮತ್ತು ವೈಟಿನ ಅಂತರ ಬಹಳಷ್ಟು ಕಡಿಮೆ ಆಗಿದೆ. ಅಂದರೆ ಏನು ಅಗ್ರಿಮೆಂಟ್ನಲ್ಲಿ ಏನು ಇದೆ ಅದನ್ನು ಕಡ್ಡಾಯವಾಗಿ ಕೊಡಬೇಕು. ಮತ್ತು ಕೊಡುವಂಥ ಹಣ, ಈಗ ಇನ್ಕಮ್ ಟ್ಯಾಕ್ಸ್ ಕಾಯ್ದೆ ಅಲ್ಲಿ ತಿದ್ದುಪಡಿ ಮಾಡಿದ ಮೇಲೆ ಯಾವುದೇ ನಗದಿನ ಮೂಲಕ ಪಾವತಿ ಮಾಡುವಾಗಿಲ್ಲ. ಅದು ಮಾಡಿದಲ್ಲಿ ಅದಕ್ಕೆ ದುಪ್ಪಟ್ಟು ದಂಡ ವಿಧಿಸಲಾಗ್ತದೆ. ಜೊತೆಗೆ ಬೇರೆ ಕಾನೂನು ಕ್ರಮವನ್ನು ಕೂಡ ಜರುಗಿಸಲಾಗ್ತದೆ. ಬೇನಾಮಿ ಟ್ರಾನ್ಸಾಕ್ಷನನ್ನು ಸರ್ಕಾರ ನಿಯಂತ್ರಣಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ ಇನ್ನು ಕೆಲವು ವರ್ಷಗಳಲ್ಲಿ ಈ ರಿಯಲ್ ಎಸ್ಟೇಟ್ ಉದ್ಯಮ ಕ್ಷೇತ್ರದಲ್ಲಿ ಬ್ಲ್ಯಾಕ್ ಮನಿಯ ಏನು ಒಂದು ಪ್ರಭಾವ ಅಥವಾ ಆಟ ಏನಿದೆ ಬಹಳಷ್ಟರ ಮಟ್ಟಿಗೆ ಕಡಿಮೆ ಆಗಲಿಕ್ಕಿದೆ. ತುಂಬ ಜನ ಬಿಲ್ಡರ್ಸ್ ಹೇಳ್ತಾರೆ, ನಾವು ಜಾಗ ತೆಗೆದುಕೊಳ್ಳುವಾಗ ಮಾರುವವನೇ
ನಮಗೆ ಬ್ಲ್ಯಾಕಲ್ಲಿ ಕೊಡಿ ಅಂತ ಹೇಳ್ತಾರೆ. ಹಾಗಿರುವಾಗ ನಮಗೆ ಅದು ಇನ್ವೆಸ್ಟ್ಮೆಂಟ್ ದೊಡ್ಡದಿರುತ್ತೆ. ನಾವು ಇಲ್ಲಿ ರೇರಾವನ್ನು ಒಪ್ಪಿಕೊಂಡ್ರೆ ನಮಗೆ ಲಾಭ ಬರುವುದಿಲ್ಲ ಅಥವಾ ಲಾಭ ತುಂಬ ಕಡಿಮೆ ಬರ್ತದೆ, ಬದುಕುದು ಕಷ್ಟ ಅಂತೇಳಿ. ಅದು ನಿಮಗೆ ಓಕೆ ಅಂತ ಅನಿಸ್ತಾ ಉಂಟು? ಇಲ್ಲ, ಅದು ಒಂದು ಸಮರ್ಥನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದೇನಾಗಿದೆ ಅಂದರೆ ಈ ಬ್ಲ್ಯಾಕ್ ಸಂಸ್ಕೃತಿ ಏನಿದೆ ಇದು ದಶಕಗಳಿಂದ ಇರುವಂಥದ್ದು. ಅದಕ್ಕೆ ಈ ಉದ್ಯಮಿಗಳು ಹೊಂದಿಕೊಂಡಿದ್ದಾರೆ, ನಾಗರಿಕರು ಹೊಂದಿಕೊಂಡಿದ್ದಾರೆ, ಗ್ರಾಹಕರು ಕೆಲವರು ಬ್ಲ್ಯಾಕಲ್ಲೇ ಕೊಡಲಿಕ್ಕೆ ಬಯಸ್ತಾರೆ. ಹಾಗಾಗಿ ಇದು ಕೊಡುಕೊಳ್ಳುವಿಕೆ ಏನಿದೆ ಇದು ಸರ್ಕಾರ ಮತ್ತು ಕಾನೂನಿನ ದೃಷ್ಟಿಯಲ್ಲಿ ಒಂದು ಅಕ್ಷಮ್ಯ ಅಪರಾಧ. ಆದರೆ ಈ ಕಾನೂನಿನಲ್ಲಿ ಆ ಬ್ಲ್ಯಾಕ್ ಕೊಡುವಂಥವರ ಪರ್ಸೆಂಟೇಜ್ ತುಂಬ ಕಡಿಮೆ. ಸಾಲ ಮಾಡಿ, ಸಂಬಂಧಿಗಳಿಂದ ಕೈ ಸಾಲ ಮಾಡಿ ಅಥವಾ ಜೀವನ ಪೂರ್ತಿ ದುಡ್ದದನ್ನು ಉಳಿಸಿಟ್ಟು ಬ್ಯಾಂಕ್ನಿಂದ ಸಾಲ ಮಾಡಿ ಬಿಲ್ಡರಿಗೆ ಕೊಡುವಂಥವರ ಸಂಖ್ಯೆ ಜಾಸ್ತಿ. ಹಾಗೆ ನಾವು ಅವರ ಹಿತಾಸಕ್ತಿಯನ್ನು ನೋಡಬೇಕು. ಅವರು ವಲ್ನರಬಲ್ ಸೆಕ್ಷನ್. ಈ ಬ್ಲ್ಯಾಕ್ನಲ್ಲಿ ಕೇಳುವವರು ಏನಿದ್ದಾರೆ, ಇದು ಕಾನೂನಿನ ಬಗ್ಗೆ ಅರಿವಿಲ್ಲ, ಇನ್ಕಮ್ ಟ್ಯಾಕ್ಸ್ನ ಅರಿವಿಲ್ಲ, ತೆರಿಗೆ ಕಟ್ಟಿಯೇ ಗೊತ್ತಿಲ್ಲ. ತೆರಿಗೆ ಕಟ್ಟಲಿಕ್ಕೆ ಅದು ತೆರಿಗೆ ಹಣ ಕಟ್ಟುವಂಥದ್ದು ನಮ್ಮ ಕರ್ತವ್ಯ, ಅದು ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಅದರ ಬಳಕೆ ಆಗ್ತದೆ ಅನ್ನುವಂಥ ಒಂದು ಸಾಮಾಜಿಕ ಒಂದು ಪ್ರಜ್ಞೆ ಇಲ್ಲದೆ ಇರುವಂಥವರು ಈ ಬ್ಲ್ಯಾಕ್ ಏನಿದೆ ಇಕಾನಮಿಯಲ್ಲಿ ಬದುಕ್ತಾ ಇದ್ರು. ಸರ್, ಹಾಗಾದ್ರೆ ಈಗ ದೊಡ್ಡ ಬಿಲ್ಡರ್ ಅಥವಾ ದೊಡ್ಡ ಕಂಪನಿಗಳಿಗೆ ತೊಂದರೆ ಇಲ್ಲ, ಚಿಕ್ಕ ಚಿಕ್ಕವರಿಗೆ ತೊಂದರೆ ಅಥವಾ ಅವರಿಗಂತ ಇದು ಅನ್ಯಾಯ ಅಂತ ಅನಿಸ್ತದ? ದೊಡ್ಡವರು ಸೇಫ್ ಆಗಿದ್ದಾರೆ, ಸಣ್ಣ ಸಣ್ಣ ಬಿಲ್ಡರ್ ಒಂದು ಸೈಡ್ ಇಫೆಕ್ಟ್ ಅಂತ ನಾವೇನು ಹೇಳ್ತೇವೆ, ಒಂದು ಪಾರ್ಶ್ವ ಪರಿಣಾಮ ಆಗ್ತದೆ. ಏನಂತಂದ್ರೆ ನನಗೇನು ಭಯ ಆಗ್ತದೆ ಅಂದರೆ ಈ ದೊಡ್ಡ ದೊಡ್ಡ ಬಿಲ್ಡರ್ಗಳು, ಬೃಹತ್ ಗಾತ್ರದ ಬಿಲ್ಡರ್ಗಳು, ಉದಾಹರಣೆಗೆ 250-300 ಕೋಟಿ ರೂಪಾಯಿಗಳಿಗಿಂತ ದೊಡ್ಡ ಪ್ರಮಾಣದ ಯೋಜನೆಗಳನ್ನು ಮಾಡ್ತಾ ಇರುವಂಥ ಬೃಹತ್ ಬಿಲ್ಡರ್ಗಳು, ಸಾಧಾರಣ 1,000 ಕೋಟಿ, 2,000 ಕೋಟಿ, 5,000 ಕೋಟಿ ಟರ್ನ್ ಓವರ್ ಇರುವಂಥ ಕಂಪನಿಗಳೆಲ್ಲ ಸೇರಿಕೊಂಡು ಒಂದು ಡಾಮಿನೆಂಟ್ ಪೊಸಿಷನನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥ ಕಾಲ ಬರ್ಬೋದೋ ಏನೋ ಅನ್ನುವಂಥ ಸಂದೇಹ ನನಗೂ ಇದೆ. ಯಾಕಂದರೆ ಸಣ್ಣ ಪ್ಲೇಯರ್ಗಳೆಲ್ಲ ನಾಶ ಆಗ್ತಾರೆ. ಸ್ಮಾಲ್ ಆ್ಯಂಡ್ ಮೀಡಿಯಂ ಸೆಕ್ಟರ್ ಎಂಟರ್ಪ್ರೈಸ್ ಅಂತ ಏನಿದೆ ಇವರಿಗೆಲ್ಲ ಈ ಕಾನೂನಿನ ಪ್ರಕಾರ ಅನುಷ್ಠಾನ ಮಾಡಲಿಕ್ಕೆ ಕಷ್ಟ ಆಗೋದ್ರಿಂದ ಅವ್ರು ಹಿಂಜರಿತಾರೆ, ವಿಡ್ರಾ ಮಾಡ್ತಾರೆ ಈ ಬಿಸ್ನೆಸ್ನಿಂದ. ಅವರು ಹೇಳಿದ್ದ ಆಟ ಆಗುತ್ತೆ. ಅವಾಗ ಏನಾಗ್ತದೆ, ಅಲ್ಲಿ ಪ್ಲೇಯರ್ಸ್ಗಳು ಕಡಿಮೆ ಆಗ್ತಾರೆ, ಬಿಲ್ಡರ್ಸ್ಗಳ ಸಂಖ್ಯೆ ಕಡಿಮೆ ಆಗ್ತದೆ. ಸಂಖ್ಯೆ ಕಡಿಮೆ ಆದಾಗ ಕಾರ್ಟಲೈಸೇಷನ್ ಅಂತ ನಾವು ಹೇಳ್ತೇವೆ. ಏನಂತಂದರೆ ಇವರೆಲ್ಲ ಸೇರಿ ಒಂದು ಡಾಮಿನೆಂಟ್ ಪೊಸಿಷನನ್ನು ಅಬ್ಯೂಸ್ ಮಾಡುವಂಥದ್ದು. ನಾವೆಲ್ಲ ಸೇರಿ ಇಷ್ಟು ಫಿಕ್ಸ್ ಮಾಡೋ, ಉದಾಹರಣೆಗೆ ಈಗ ಮಂಗಳೂರಿನಲ್ಲಿ ಪರ್ ಸ್ಕ್ವೇರ್ ಫೀಟ್ ಒಂದು 4,000 ಅಂತ ಒಂದು ತಗೊಳ್ಳೋಣ ಉದಾಹರಣೆಗೆ. ಅಂದರೆ ಗೌರ್ಮೆಂಟ್ ರೇಟ್ ಬೇರೆ, ಫ್ಯಾಷನ್ ಅಂದರೆ ರೇಟ್ ಬೇರೆ. ಒಂದು ರೇಟನ್ನು ಫಿಕ್ಸ್ ಮಾಡಿ ಸ್ಕ್ವೇರ್ ಫೀಟಿಗೆ ಮಾರ್ಕೆಟ್ ರೇಟ್ ಅಂತ ತಗೊಳ್ಳೋಣ, ಮಾರಾಟ ಆಗುವಂಥ ಒಂದು ರೇಟ್. ಇಲ್ಲಿ ಬಿಲ್ಡರ್ಗಳ ಸಂಖ್ಯೆ ಕಡಿಮೆ ಆದರೆ ಈ 15 ಜನ ಬಿಲ್ಡರ್ಗಳು ನಾಳೆ ಇಲ್ಲಿ ಉಳಿತಾರೆ ಅಂತ ತಿಳ್ಕೊಳ್ಳುವ. ಅವರೆಲ್ಲ ಹೇಳ್ತಾರೆ ನಾವೆಲ್ಲ ಸೇರಿ ಒಂದು 5,000 ಮಾಡೋಣ, ರೇಟನ್ನು ಫಿಕ್ಸ್ ಮಾಡೋಣ, ಮಾರ್ಕೆಟ್ ರೇಟ್ 4,000 ಇರ್ಬೋದು. ಈಗ ತುಂಬ ಪ್ಲೇಯರ್ಸ್ಗಳು ಕಾಂಪಿಟೇಷನ್ ಸ್ಪರ್ಧೆಗಳಿದ್ದಾಗ ಯಾವಾಗಲೂ ಗುಣಮಟ್ಟ ಹೆಚ್ಚುತ್ತದೆ ಅಂತ ಒಂದು ಪ್ರಿನ್ಸಿಪಲ್. ಅದು ಸ್ಪರ್ಧೆ ಕಾಂಪಿಟೇಷನ್ ಇದ್ದಾಗ ಕ್ವಾಲಿಟಿ ಯಾರು ಇರ್ತಾರೆ ಅವ್ರು ಮಾತ್ರ ಸರ್ವೈವ್ ಆಗ್ತಾರೆ ಅಂತ. ಆದರೆ ಇಲ್ಲಿ ಆ ಒಂದು ಅಪಾಯ ಕೂಡ ಮುಂದಕ್ಕೆ ಬರ್ಬೋದೇನೋ, ಬಟ್ ಅದು ಯಾವಾಗ ಬರ್ಬೋದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಈ ಮಧ್ಯಮ ಗಾತ್ರದ ಬಿಲ್ಡರ್ಗಳು ಏನಿದ್ದಾರೆ ಅವರೆಲ್ಲ ಸೇರಿಕೊಂಡು ಕಾನೂನನ್ನು ಪಾಲಿಸ್ತಿದ್ರೆ ಮತ್ತು ಪ್ರೊಫೆಷನಲ್ ಆಗಿ ಮಾಡಿದರೆ ಖಂಡಿತವಾಗಿ ಅಂಥ ಒಂದು ದೊಡ್ಡ ಕಷ್ಟ ಏನಾಗೋದಿಲ್ಲ. ಸರ್, ಕೆಲವರು ಹೇಳ್ತಾರೆ 20 ಲಕ್ಷ ಅಥವಾ 18 ಲಕ್ಷ ಅಂತಹ ಮನೆಗಳು ಜಾಸ್ತಿ ಸೇಲ್ ಆಗ್ತಾ ಉಂಟು, ಅದೇ 40-45 ಆಗ್ತಾ ಇಲ್ಲ, ಅದು ಹಾಗೆ ಉಳಿದಿದೆ ಮಂಗಳೂರು ತುಂಬ ಕಡೆಯಲ್ಲಿ ಹಾಗೆ ಫ್ಲ್ಯಾಟಲ್ಲಿ ಖಾಲಿ ಫ್ಲ್ಯಾಟ್ಗಳು ಉಂಟು ಅಂತ. ಇದಕ್ಕೂ ಯಾರಿಗೂ ಸಂಬಂಧ ಉಂಟು ಅಥವಾ ಎಂಟೈರ್ಲಿ ಡಿಫ್ರೆಂಟ್? ಇಲ್ಲ, ಅದು ಏನಂತಂದರೆ ಎಂಡ್ ಯೂಸರ್ ಮತ್ತು ಇನ್ವೆಸ್ಟರ್ ಅಂತ ಇದ್ದಾರೆ. ಎಂಡ್ ಯೂಸರ್ ಅಂದರೆ ಗ್ರಾಹಕ, ಅವನಿಗೆ ಮನೆ ಬೇಕು, ಅವನಿಗೊಂದು ವಸತಿ ಬೇಕು, ಅವನ ಎಫೋರ್ಡಬಿಲಿಟಿ ಎಷ್ಟು 20 ಲಕ್ಷ 25 ಲಕ್ಷ ಇರ್ಬೋದು. ನನಗೆ ಮನೆ ಬೇಕೇ ಬೇಕು. ಅವನು ನಗರದಲ್ಲಿ ಹಂಪನಕಟ್ಟೆಯಲ್ಲಿ ಕೇಳುವುದಿಲ್ಲ, ಅವನೊಂದು 8-10 ಕಿಲೋಮೀಟ್ರ್ ವ್ಯಾಪ್ತಿಯ ಹೊರಗೆ ಹೋಗ್ಲಿಕ್ಕೂ ತಯಾರಿದ್ದಾನೆ. ಅವನಿಗೆ ಅದೊಂದು ನೀಡ್, ಅವನು ಕನ್ಸ್ಯೂಮರ್, ಎಂಡ್ ಯೂಸರ್, ಬಳಕೆದಾರ ಅವನು. ಇನ್ನು ಕೆಲವರು ಏನಿದ್ದಾರೆ ಅಂತಂದರೆ ಅವರಿಗೆ ಒಂದು ಫ್ಲ್ಯಾಟ್ ಇದೆ, ಅವರಲ್ಲಿ ಇನ್ನೊಂದಷ್ಟು ಉಳಿಕೆ ಹಣ ಇದೆ, ಅವರಿಗೆ ಇನ್ನೊಂದು 4 ಫ್ಲ್ಯಾಟನ್ನು ಬುಕ್ ಮಾಡಬೇಕು. ಬುಕ್ ಮಾಡಿ ಅದನ್ನೊಂದು ಇನ್ವೆಸ್ಟ್ಮೆಂಟ್ ಅವರಿಗೆ. ಆ ಇನ್ವೆಸ್ಟ್ಮೆಂಟ್ನಲ್ಲಿ ಅವರು ಕೆಲವರು ಬಾಡಿಗೆ ಕೊಡ್ಲಿಕ್ಕೆ ಇರ್ಬೋದು, ಅಥವಾ ಇನ್ನೊಂದಿಷ್ಟು ವರ್ಷ ಕಾದು ಅದಕ್ಕೆ ಅಪ್ರಿಸಿಯೇಷನ್ ಆದರೆ, ಈಗ ಒಂದು ಸ್ಕ್ವೇರ್ ಫೀಟಿಗೆ 500-800 ರೂಪಾಯಿ ಜಾಸ್ತಿ ಆದರೆ ಮಾರಾಟ ಮಾಡಬಹುದು ಅನ್ನುವಂಥ ದೃಷ್ಟಿಯಿಂದ ಹೂಡಿಕೆ ಮಾಡುವವನು ಬೇರೆ ಇರ್ತಾನೆ. ಸೊ ಅಂಥವರ ಸಂಖ್ಯೆ ಕಡಿಮೆ ಆಗಿದೆ. ಬಳಕೆದಾರರು ಇದ್ದೇ ಇದ್ದಾರೆ. ಸಮಾಜದಲ್ಲಿ ವಸತಿಯ ಏನು ಅಲಭ್ಯತೆ ಏನಿದೆ ಅದು ಸಮಸ್ಯೆ, ದೊಡ್ಡ ಸಮಸ್ಯೆ. ಅದು ಪ್ರತಿಯೊಬ್ಬನಿಗೂ ಸೂರು ಬೇಕು, ಆದರೆ ಅವನಿಗೆ ಎಫೋರ್ಡಬಲ್ ಅಲ್ಲ. ಸೊ ಈಗಿನ ಎಲ್ಲ ಈ ವೆಚ್ಚದಲ್ಲಿ ಭೂಮಿಯ ಬೆಲೆ ಇರ್ಬೋದು, ಕಟ್ಟಡ ನಿರ್ಮಾಣದ ವೆಚ್ಚ ಇರ್ಬೋದು, ಇದೆಲ್ಲದರಿಂದಾಗಿ 20-25 ಲಕ್ಷಕ್ಕೆ ಒಬ್ಬ ಬಿಲ್ಡರ್ಗೆ ಮನೆ ಕೊಡಲಿಕ್ಕೆ ಆಗೋದಿಲ್ಲ. ಒಂದು ಗುಣಮಟ್ಟದ
ಮನೆಯನ್ನು ನಗರದ ಹೃದಯ ಭಾಗದಲ್ಲಿ ಅಥವಾ ಈವನ್ ಸುತ್ತಮುತ್ತಲ ಪ್ರದೇಶದಲ್ಲೂ ಕೊಡೋದು ಬಹಳ ಕಷ್ಟದ ವಿಚಾರ. ಎಸ್ ಸರಿ, ಗುಣಮಟ್ಟ ಎನ್ನುವ ಶಬ್ದಕ್ಕೆ ಬಹುಶಃ ಡೆಫಿನೇಷನ್ ಉಂಟಾ? ಅಂದರೆ ಈಗ ರೇರಾದಲ್ಲಿ ಗುಣಮಟ್ಟ ಇರುವಂಥ ಮನೆಯನ್ನು ಕೊಡಬೇಕು ಅಂತಿದ್ರೆ ಆ ಮನೆಗೆ ಒಂದು 20 ಲಕ್ಷದ ಅಥವಾ ಒಂದು 30 ಲಕ್ಷ, ಎಕ್ಸಾಂಪಲ್ ಒಂದು ಮನೆಗೆ ಇಷ್ಟು ವರ್ಷ ಬಾಳ್ಲಿಕ್ಕೆ ಇರುತ್ತೆ, ಅದು ಗೊತ್ತಾಗೋದಿಲ್ಲ ಒಬ್ಬ ಖರೀದಿ ಮಾಡೋ ಒಬ್ಬ ಸಾಮಾನ್ಯ ಗ್ರಾಹಕನಿಗೆ. ಅವನಿಗೆ ರೇರಾದಲ್ಲಿ ಏನಾದರೂ ಇರುತ್ತೆ, ಅದು 10 ವರ್ಷ ಬಾಳಿಕೆ ಬರೆದು 5ಕ್ಕೆ ಬಂದರೆ ಒಂದು ವೇಳೆ ಆಗ ಅವ ಯಾವ ಕ್ಲೈಮ್ ಮಾಡಲಿಕ್ಕೆ ಸಾಧ್ಯ? ಈಗ ನಿರ್ಮಾಣದ ವಿಚಾರದಲ್ಲಿ ಎರಡಿದೆ, ಒಂದು ಲಕ್ಸುರಿ, ಇನ್ನೊಂದು ಆಸ್ ಪರ್ ದಿ ಸ್ಪೆಸಿಫಿಕೇಶನ್ಸ್, ಅಂದರೆ ಕನಿಷ್ಠ. ಉದಾಹರಣೆಗೆ ಈಗ ನೆಲಕ್ಕೆ ಗ್ರಾನೈಟ್ ಹಾಕುವಂಥದ್ದು ಒಂದು ರೀತಿಯಲ್ಲಿ ಲಕ್ಸುರಿ ಕೆಲವರಿಗೆ. ಸಾಮಾನ್ಯ ಟೈಲ್ಸ್ ಒಂದು 75 ರೂಪಾಯಿದು, 80 ರೂಪಾಯಿದು, 100 ರೂಪಾಯಿದು ಟೈಲ್ಸ್ ಹಾಕ್ಲಿಕ್ಕೆ ಆಗ್ತದೆ, ಅದು ನೀಡ್ ಅವಶ್ಯಕತೆ ಇರುವವರು. 250, 300, 500 ಮಾರ್ಬಲ್ಗಳನ್ನು ಹಾಕುವಂಥದ್ದು, ಇಟಾಲಿಯನ್ ಮಾರ್ಬಲ್ ಹಾಕುವಂಥದ್ದು ಲಕ್ಸುರಿ. ಇಲ್ಲಿ ಗುಣಮಟ್ಟ ಯಾವುದು ಅಂತ ಕೇಳಿದರೆ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಅಂತಿದೆ. ಆ ಬಿಲ್ಡಿಂಗ್ ಕೋಡ್ನಲ್ಲಿ ಹೀಗೆ ಸ್ಟ್ರಕ್ಚರಲ್ ಡಿಸೈನ್ ಮಾಡಬೇಕು, ಹೀಗೆ ಫೌಂಡೇಶನನ್ನು ರೂಪಿಸಬೇಕು, ಹೀಗೆ ಪ್ಲಾಸ್ಟರಿಂಗ್ ಮಾಡಬೇಕು, ಇಂಥದೇ ಗ್ರೇಡಿನ ಸಿಮೆಂಟನ್ನು ಬಳಸಬೇಕು, ಇಷ್ಟು ಕ್ಯೂರಿಂಗ್ ಮಾಡಬೇಕು, ಇಷ್ಟು ಸ್ಟೀಲನ್ನು ಬಳಸಬೇಕು, ಈ ಎಲ್ಲ ಒಂದು ಸ್ಪೆಸಿಫಿಕೇಶನ್ಸ್ ಏನಿದೆ, ಮಾನದಂಡಗಳೇನಿದೆ ಅದನ್ನು ನಿರ್ಧರಿಸಿದ್ದಾರೆ. ಅವುಗಳನ್ನು ಕೊಡಲೇಬೇಕು. ಅದು ಬೇಸಿಕ್ ಕ್ವಾಲಿಟಿ, ಬೇಸಿಕ್ ಖಂಡಿತವಾಗಿ ಮಾಡ್ತದೆ. ಎಲ್ಲಿಯಾದರೂ ಗುಣಮಟ್ಟದಲ್ಲಿ ಆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಿದರೆ, ಸ್ಟ್ರಕ್ಚರಲ್ ಡಿಸೈನ್ ಇರ್ಬೋದು ಅಥವಾ ಮೆಟೀರಿಯಲ್ಸ್ ಇರ್ಬೋದು ಮಾಡಿದರೆ, ಅದರಿಂದಾಗಿ ಕಟ್ಟಡದ ಬಾಳಿಕೆ ಕಡಿಮೆ ಆದರೆ ಅಥವಾ ಅಲ್ಲಿ ಆ ಸೇಫ್ಟಿ ಪ್ರಶ್ನೆ ಬಂದಾಗ ಖಂಡಿತವಾಗಿಯೂ ಗ್ರಾಹಕ ರೇರಾದ ಅಡಿಯಲ್ಲಿ ಕಾನೂನು ಕ್ರಮವನ್ನು ಜರುಗಿಸಬಹುದು. ಸ್ಪೆಸಿಫಿಕ್ ಟೈಮ್ ಉಂಟಾ? ಖರೀದಿ ಮಾಡಿದ ಇಷ್ಟು ವರ್ಷ ಒಳಗೆ ಅಲ್ಲಿ ಕಾನೂನಲ್ಲಿ ಹೇಳ್ತಾ 2 ವರ್ಷಗಳವರೆಗೆ ಡಿಫೆಕ್ಟ್ ಲಯಬಿಲಿಟಿ ಪೀರಿಯಡ್ ಅಂತ ಹೇಳ್ತದೆ. ಆದರೆ ತೀರಾ ಕಾಂಪ್ರಮೈಸ್ ಮಾಡಿದರೆ, ಉದಾಹರಣೆಗೆ ಡಿಸೈನೇ ಡಿಫೆಕ್ಟ್ ಆಯಿತು, ಅದು ಫೌಂಡೇಶನೇ ಡಿಫೆಕ್ಟ್ ಆಯಿತು, ಬಿಲ್ಡಿಂಗೇ ಕೊಲ್ಯಾಪ್ಸ್ ಆಯಿತು, ಅಲ್ಲಿ ಆ ಮಾನದಂಡ ಆ ಕಾನೂನಿನ ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ನೆಗ್ಲಿಜೆನ್ಸ್ ಅನ್ನು ನೋಡಬೇಕಾಗ್ತದೆ. ರೇರಾದಲ್ಲಿ ಅದನ್ನು ನಿರ್ದಿಷ್ಟವಾಗಿ ಬರೆದಿಲ್ಲ, ಬಟ್ ಆ ಪ್ರಿನ್ಸಿಪಲ್ಸ್ ಇದೆ, ಕನ್ಸ್ಯೂಮರ್ ಜೂರಿಸ್ಪ್ರುಡೆನ್ಸ್ ಅಂತ ನಾವೇನು ಹೇಳ್ತೀವಿ, ಅಂದರೆ ಗ್ರಾಹಕನ ನ್ಯಾಯ ಸಂಹಿತೆ ಏನಿದೆ ಅದರ ಆಧಾರದಲ್ಲಿ ಆತ ಕಾನೂನು ಕ್ರಮವನ್ನು ಜರುಗಿಸ್ಬೋದು. ಆ ವಿಚಾರವಾಗಿ ಕಾನೂನು ಇನ್ನೂ ಬೆಳಿಬೇಕಷ್ಟೇ. ಓಕೆ, ಕೊನೆಯದಾಗಿ ವೀಕ್ಷಕರಿಗೆ ಏನಾದರೂ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತಿರೋದು? ವೀಕ್ಷಕರಿಗೆ ಗ್ರಾಹಕರು ಅನ್ನುವಂಥ ನೆಲೆಯಲ್ಲಿ ನಾನು ನನ್ನ ಒಂದು ಸಲಹೆ ಏನಂತಂದರೆ, ಯಾವುದೇ ಕಟ್ಟಡವನ್ನು ಖರೀದಿ ಮಾಡೋ ಮುಂಚೆ, ಬುಕ್ ಮಾಡೋ ಮುಂಚೆ ವಕೀಲರಿಂದ ಕಾನೂನು ಸಲಹೆಯನ್ನು ಪಡ್ಕೊಳ್ಳಿ, ಇಂಜಿನಿಯರಿಂದ ತಾಂತ್ರಿಕ ಸಲಹೆಯನ್ನು ಪಡ್ಕೊಳ್ಳಿ, ಚಾರ್ಟರ್ಡ್ ಅಕೌಂಟೆಂಟ್ ಅವರಿಂದ ಹಣಕಾಸಿನ ವಿಚಾರ, ತೆರಿಗೆ ವಿಚಾರ, ಪಾವತಿ ವಿಚಾರವನ್ನು ಕುರಿತಾಗಿ ಸಲಹೆಯನ್ನು ಪಡ್ಕೊಳ್ಳಿ. ಸಾಮಾನ್ಯವಾಗಿ ಗ್ರಾಹಕರು ಏನು ಮಾಡ್ತಾರಂತಂದರೆ, ಬ್ರೋಕರ್ಗಳಿಗೆ 2% ಭಾಳ ಖುಷಿಯಲ್ಲಿ ಕೊಡ್ತಾರೆ. ಅಂದರೆ ಒಂದು 50 ಲಕ್ಷದ ಫ್ಲ್ಯಾಟ್ ಆದರೆ 2% ಅಂತಂದರೆ ಆ ಬಹಳ ದೊಡ್ಡ ಮೊತ್ತವನ್ನು ಯಾವುದೇ ಕೆಲಸವನ್ನು ಮಾಡದಂಥ ಬ್ರೋಕರಿಗೆ ಕೊಡ್ತಾರೆ. ಆ ಹಣವನ್ನು ಒಬ್ಬ ಬ್ರೋಕರಿಗೆ ಕೊಡುವಾಗ ಅದೇ ಸಮಯದಲ್ಲಿ ಒಬ್ಬರು ವಕೀಲರನ್ನು, ಒಬ್ಬರು ಇಂಜಿನಿಯರನ್ನು ಮತ್ತು ಚಾರ್ಟರ್ಡ್ ಅಕೌಂಟೆಂಟನ್ನು ನೆನಪಿಸ್ಕೊಂಡು ಅದರಲ್ಲಿ ಒಂದು ಸಣ್ಣ ಅಂಶವನ್ನು ಅವರಿಗೆ ಫೀಸ್ ಕೊಟ್ಟು ಅವರಿಂದ ತಜ್ಞ ಸಲಹೆಯನ್ನು ಪಡೆದುಕೊಳ್ಳುವಂಥದ್ದು ಬುದ್ಧಿವಂತಿಕೆ ಮತ್ತು ನೀಡ್, ಅವಶ್ಯಕತೆ. ದಯವಿಟ್ಟು ಒಬ್ಬ ಬ್ರೋಕರ್ನ ಅಡ್ವೈಸ್ ಕೇಳೋದಕ್ಕಿಂತ ವಕೀಲರು, ಇಂಜಿನಿಯರ್ ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ ಅವರ ಸಲಹೆಯನ್ನು ಪಡ್ಕೊಂಡು ತಾವು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ನನ್ನ ಒಂದು ಸಲಹೆ ಮತ್ತು ಮನವಿ. ಓಕೆ, ನಮ್ಮ ಉದ್ದೇಶ ಇಷ್ಟೇ. ಗ್ರಾಹಕರಿಗೆ ಅನ್ಯಾಯ ಆಗ್ತಾ ಇರುವಂಥ ಪ್ರಕರಣಗಳು ನಮ್ಮ ಮಂಗಳೂರಲ್ಲಿ ಕೂಡ ತುಂಬ ಕಡೆ ನಾವು ನೋಡಿದ್ದೇವೆ, ಉಡುಪಿಯಲ್ಲಿ ಕೂಡ, ಕರಾವಳಿಯಲ್ಲಿ ಗೊತ್ತಿಲ್ಲದೆ ಒಂದಿಷ್ಟು ಹಣವನ್ನು ಕಷ್ಟಪಟ್ಟು ಒಟ್ಟು ಮಾಡಿಕೊಂಡು ಬಂದು ಒಂದು ಫ್ಲ್ಯಾಟ್ ಕಟ್ಟೋಣ ಅಥವಾ ಖರೀದಿಸೋಣ ಅಂತ ಏನು ಹೊರಡ್ತಾರೆ, ಅಂಥ ಗ್ರಾಹಕರಿಗೆ ತುಂಬ ಅನ್ಯಾಯ ಆಗ್ತಾ ಇರೋದು. ರೇರಾ ಒಂದು ರೀತಿಯಲ್ಲಿ ಸೇಫ್ಟಿಯನ್ನು ಕನ್ಫರ್ಮ್ ಮಾಡುತ್ತೆ, ಆದರೆ ಅದನ್ನು ಅರಿತುಕೊಳ್ಳಬೇಕಾದ್ರೆ ನೀವು ಅದಕ್ಕೆ ಸರಿಯಾದ ಗೊತ್ತಿರುವಂಥ ಮಾಹಿತಿಯನ್ನು ಪಡೆದುಕೊಂಡು ಮುನ್ನುಗ್ಗಿದ್ದರೆ ಸುಲಭ ಆಗತ್ತೆ. ಇಲ್ಲದೆ ಹೋದರೆ ಖರೀದಿಸಿದ ಬಳಿಕ ಕೂಡ ನಿಮಗೆ ಪರಿಹಾರ ಸಿಗ್ಬೋದು, ಆದರೆ ಅದು ಒಂದಿಷ್ಟು ವಿಳಂಬ ಕೂಡ ಆಗ್ಬೋದು. ಅದರಿಂದ ರೇರಾ ಎನ್ನುವಂಥ ವಿಷಯವನ್ನು ಒಂದಿಷ್ಟು ಅಧ್ಯಯನ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಈ 1 ಗಂಟೆಗಳ ತನಕ ರೇರಾದ ಬಗ್ಗೆ ಬಹಳ ಸೂಕ್ಷ್ಮವಾಗಿ, ವಿವರವಾಗಿ ನಮಗೆ ಸಾಕಷ್ಟು ಮಾಹಿತಿ ಕೊಟ್ಟಿರುವಂಥ ಹೈಕೋರ್ಟ್ನ ವಕೀಲರಾಗಿರುವಂಥ ವಿವೇಕಾನಂದ ಪಣಿಯಾಳ ಅವರಿಗೆ ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ನಮಸ್ಕಾರ. ಇದಿವತ್ತಿನ ಜನಧ್ವನಿ. ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.
ba ba ba.